ಹರೇ ಕೃಷ್ಣ ಮಾತಾಜಿ. ಜ್ಞಾನತಿ ಮಿರಂದಸ್ಯ ಜ್ಞಾನಾನುಚನ ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಲೀಲಾಮೃತ ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುವೃಂದಕ್ಕೂ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ದೀಕ್ಷಾ ಗುರುಗಳಾದ ಜಯಪತಾಕ ಸ್ವಾಮಿ ಮಹಾರಾಜ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಬಂದಂತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿ ಮಿರಂದಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನಿ ತ್ವಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರೇ ಪ್ರಿಯೆ. ವಾಂಛಾ ಕಲ್ಪತರುಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತಲ್ಲ ನಿನ್ನೆ ಅವರ ಅರ್ಧದಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಕಟ್ಟಡದೊಳಗೆ ನಿರಂತರವಾಗಿ ಹಾದು ಹೋಗುವ ಸುಖದಾಯಕ ಮಂದ ಮಾರುತಗಳನ್ನು ಪ್ರಭುಪಾದರು ಹೊಗಳ್ತಾರೆ. ಅವರು ವೈಕುಂಠ ಮಾರುತಗಳು ಅಂತ ಹೇಳಿ ಅದನ್ನು ಕರೀತಾರೆ. ಆಮೇಲೆ ಕೆಲವೊಮ್ಮೆ ಅವರು ಹಠತಾನಿ ಬಿರುಗಾಳಿ ಬಂದು ಅಪ್ಪಳಿಸ್ತಿತ್ತು ಅಲ್ಲಿಗೆ.
ಆಗ ಅದು ತೀವ್ರವಾಗಿದ್ರು ಆ ಬಿರುಗಾಳಿಗೂ ಕೂಡ ಅವರು ಅದು ಕೂಡ ಸಹ ಸುಂದರವಾಗಿ ಇರ್ತಿತ್ತು. ನಿರಂತರ ಮಿಂಚುಗಳು ಆ ದೀಪ ನಿಯನ್ ದೀಪಗಳಂತೆ ಆಕಾಶವನ್ನು ಅದು ತುಂಬುತ್ತಿದ್ದವು. ಕೊಠಡಿಯ ಒಳಗೆ ಒಂದು ದಿನ ಬಿರುಗಾಳಿ ಎದ್ದಿತ್ತು ಮತ್ತೆ ಕಟ್ಟಡ ತುಂಬಾ ಧೂಳಿಡತೊಡಗಿತ್ತು. ಆಗ ಅಂದ್ರೆ ಅಲುಗಾಡ್ಲಿಕ್ಕೆ ಶುರುವಾಗ್ತದೆ. ಪ್ರಭುಪಾದ್ರ ಕೊಠಡಿಯ ಬಾಗಿಲು ಕಿಟಕಿಗಳು ಎಲ್ಲ ತೆರೆದುದನ್ನು ಗಮನಿಸಿ ಅಲ್ಲಿ ಸತ್ತಧನ್ಯ ಅಂತ ಹೇಳಿದ್ದಾನೆ. ಅವನು ಕೊಠಡಿಯೊಳಗೆ ಹೋಗಿ ತರಾತುರಿಯಲ್ಲಿ ಅವುಗಳನ್ನೆಲ್ಲ ಮುಚ್ಚತೊಡಗಿದನು. ಆದರೆ ತಮ್ಮ ಇಳಿಮೇಜಿನ ಹಿಂದೆ ಕುಳಿತಿದ್ದ ಆ ಪ್ರಭುಪಾದ್ರು ಆಗ ಹೇಳಿದ್ರು, ತಾಳು ಕಿಟಕಿಗಳನ್ನು ಮುಚ್ಚಬೇಡ, ಅದು ತೆರೆದೇ ಇರ್ಲಿ ಅಂತ ಹೇಳಿ ಹೇಳ್ತಾರೆ. ಆಗ ಸತಧನ್ಯ ಅದನ್ನು ಪ್ರತಿಭಟಿಸ್ತಾನೆ, ಬೇಡ ಪ್ರಭುಪಾದ್ರೆ ಬಿರುಗಾಳಿ ಬೀಸ್ತದೆ ಅಂತ ಹೇಳ್ತಾನೆ. ಆಗ ಪ್ರಭುಪಾದ್ರು ಮತ್ತೆ ಹೇಳ್ತಾರೆ, ಅವು ತೆರೆದೇ ಇರ್ಲಿ, ಗಾಳಿಯು ಗಂಟೆಗೆ 50 ಮೈಲಿ ವೇಗದೊಳಗೆ ಕೋಣೆಯೊಳಗೆ ನುಗ್ಗುತ್ತಿದ್ದು. ಆದ್ರೆ ಪ್ರಭುಪಾದ್ರ ಕಾವಿ ನೀಲವಂಗಿ ಮಾತ್ರ ತೊನೆದಾಡ್ತಿತ್ತು. ಅವರು ಮುಗುಳ್ನಾಗುತ್ತಾ ಹೇಳಿದ್ರು, ಇಂತಹ ಸ್ಥಳ ಪ್ರಪಂಚದ ಬೇರೆ ಎಲ್ಲಿಯೂ ಇಲ್ಲ ಅಂತ ಹೇಳಿದ್ರು. ಪ್ರಭುಪಾದ್ರು ಮಾಯಾಪುರದ ಕಟ್ಟಡದ ತಾರಸಿಯ ಮೇಲೆ ನಿಂತಿದ್ರು. 1 ಮೈಲಿಗೂ ಕಡಿಮೆ ದೂರದಲ್ಲಿದ್ದ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದ ಕಡೆ ಅವರು ನೋಡ್ತಾ ಇದ್ರು. ಭವಾನಂದ ಮಹಾರಾಜನಿಗೆ ಅವರು ಹೇಳಿದ್ರು, ವಾಸ್ತವವಾಗಿ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದ ಬಗ್ಗೆ ಅವರ ಹಕ್ಕು ಸಾಧಿಸುವುದಷ್ಟೇನು ಮುಖ್ಯವಾಗಿ ನನಗೆ ತೋರುವುದಿಲ್ಲ. ಅದು ಕೃಷ್ಣನು ಮಥುರಾ ನಗರದಲ್ಲಿ ಹುಟ್ಟಿದ್ರಿಂದ ಪ್ರಖ್ಯಾತನಾದನೇ ಇಲ್ಲ, ಅವನು ತನ್ನ ಕೆಲಸ ಕಾರ್ಯಗಳಿಂದ ಅವರು ಖ್ಯಾತನಾದ. ಅದೇ ರೀತಿ ಈಗ ಚೈತನ್ಯ ಮಹಾಪ್ರಭುಗಳು ಮಾಯಾಪುರದಲ್ಲಿ ಹುಟ್ಟಿದ್ರಿಂದ ಪ್ರಸಿದ್ಧರಾಗ್ಲಿಲ್ಲ, ಅವರು ತಮ್ಮ ಚಟುವಟಿಕೆಗಳಿಂದ ಮತ್ತೆ ಸಂಕೀರ್ತನ ಪ್ರಚಾರದಿಂದ ಅವರು ಪ್ರಸಿದ್ಧರಾಗಿದ್ರು ಅಂತ ಹೇಳಿದ್ರು. ಮಾಯಾಪುರದ ಚಂದ್ರೋದಯ ಮಂದಿರ ಅದು ಚೈತನ್ಯ ಮಹಾಪ್ರಭುಗಳ ಪ್ರಚಾರ. ಅದರಿಂದ ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳ ಕಾರಣವಾಗಿ ಎಲ್ಲವನ್ನು ಇಲ್ಲಿಗೆ ಆಕರ್ಷಿಸುವಂತಹ ಸ್ಥಳ ಇದಾಗ್ಬೇಕು ಅಂತೇಳಿ ಪ್ರಭುಪಾದ್ರು ನಾನು ಇದನ್ನು ಬಯಸ್ತೇನೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿಂದ ಓದ್ಲಿಕ್ಕೆ ಗೀತಾ 6 ಕೋಡಿಕಲ್ ತನಕ ಆಗಿದೆ. ಅಶ್ವಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾಯಾಪುರಕ್ಕೆ ಬರುವ ಮೊದಲು ಕಲ್ಕತ್ತಾದಲ್ಲಿದ್ದಾಗ ಪ್ರಭುಪಾದರು ತಮ್ಮ ಹಿರಿಯ ಶಿಷ್ಯರಲ್ಲಿ ಹಲವರನ್ನು ತಮ್ಮ ಕೊಠಡಿಗೆ ಕರೆದು ಹೀಗೆ ಹೇಳಿದ್ದರು, ಚೈತನ್ಯ ಭಾಗವತವನ್ನು ನಾನು ಅನುವಾದಿಸಬೇಕೆಂದು ಅನೇಕರು ಕೋರಿದ್ದಾರೆ, ಆದರೆ ನಾನು ಚೈತನ್ಯ ಚರಿತಾಮೃತವನ್ನು ಇಡಿಯಾಗಿ ಅನುವಾದಿಸಬೇಕೆಂದಿದ್ದೇನೆ, ಏನಂತೀರಿ? ಭವಾನಂದ ಗೋಸ್ವಾಮಿ ಉತ್ತರಿಸಿದನು, ತುಂಬಾ ಒಳ್ಳೆಯದು ಪ್ರಭುಪಾದರೆ, ಇದು ಅದ್ಭುತವಾದ ವಿಚಾರ. ದಶಕಗಳಷ್ಟು ಹಿಂದೆಯೇ ಪ್ರಭುಪಾದರು ಚೈತನ್ಯ ಚರಿತಾಮೃತದ ಆಧಾರದ ಮೇಲೆ ಪ್ರಬಂಧಗಳನ್ನು ಬರೆದಿದ್ದರು. ಹಲವು ವರ್ಷಗಳಿಂದ ಅದರಲ್ಲಿದ್ದ ಕೆಲವು ಶ್ಲೋಕಗಳನ್ನು ಅನುವಾದಿಸಿದ್ದರು, ಭಾವಾರ್ಥ ನೀಡಿದ್ದರು. ಬಳಿಕ 1968ರಲ್ಲಿ ಅಮೆರಿಕದಲ್ಲಿದ್ದಾಗ ಚೈತನ್ಯ ಚರಿತಾಮೃತದ ಕೆಲವು ಮುಖ್ಯ ಭಾಗಗಳ ಆಧಾರದ ಕೃಷ್ಣದಾಸ ಕವಿರಾಜನ ಚೈತನ್ಯ ಚರಿತಾಮೃತದ ಅನುವಾದ ಮತ್ತು ಎರಡು ಲೈನ್ ಹೋಯ್ತು. ಮುಖ್ಯ ಭಾಗಗಳ ಆಧಾರದ ಮೇಲೆ ಮಾತಾಜಿ 1 ಸೆಕೆಂಡ್ ಮಾತಾಜಿ. ಅಮೆರಿಕದಲ್ಲಿದ್ದಾಗ ಚೈತನ್ಯ ಚರಿತಾಮೃತದ ಕೆಲವು ಮುಖ್ಯ ಭಾಗಗಳ ಆಧಾರದ ಮೇಲೆ ಟೀಚಿಂಗ್ ಆಫ್ ಲಾರ್ಡ್ ಚೈತನ್ಯ ಎಂಬ ಸಾರಾಂಶ ರೂಪದ ಅಧ್ಯಯನವನ್ನು ಮುಗಿಸಿದ್ದರು. ಆದರೆ ಮಾಯಾಪುರದ ತಮ್ಮ ವಾಸ್ತವ್ಯದ ಅವಧಿಯಲ್ಲಿ ಅವರು ಕೃಷ್ಣದಾಸ ಕವಿರಾಜನ ಚೈತನ್ಯ ಚರಿತಾಮೃತದ ಅನುವಾದ ಮತ್ತು ವ್ಯಾಖ್ಯಾನವನ್ನು 7ನೇ ಅಧ್ಯಾಯದಿಂದ ಹೊಸದಾಗಿ ಪ್ರಾರಂಭಿಸಿದರು. ಮುಂದುವರಿದಂತೆ ಅವರ ಉತ್ಸಾಹ ಇಮ್ಮಡಿಸಿತು. ಮಾರ್ಚ್ ತಿಂಗಳಲ್ಲಿ ಬರುವ ಚೈತನ್ಯ ಪ್ರಭುಗಳ ಜನ್ಮದಿನದ ವೇಳೆಗೆ 7ನೇ ಅಧ್ಯಾಯದಿಂದ ಪ್ರಾರಂಭಿಸಿ ಒಂದು ಸಂಪುಟವನ್ನು ಪ್ರಕಟಿಸುತ್ತೇನೆಂದು ಅವರು ಹೇಳಿದರು. ಇಡೀ ಚೈತನ್ಯ ಚರಿತಾಮೃತವನ್ನು ಅನುವಾದಿಸಿ ಮುಗಿಸಲು ನಿಶ್ಚಯಿಸಿದ್ದರಿಂದ ಅವರು ಶ್ರೀಮದ್ ಭಾಗವತದ ಅನುವಾದದ ತಮ್ಮ ಕೆಲಸವನ್ನು ತಾತ್ಕಾಲಿಕವಾಗಿ ತಡೆಹಿಡಿದರು. 7ನೇ ಅಧ್ಯಾಯದ ಪ್ರಾರಂಭಿಕ ಶ್ಲೋಕಗಳಲ್ಲೊಂದರಲ್ಲಿ ಕೃಷ್ಣದಾಸ ಕವಿರಾಜರು ಹೇಳುತ್ತಾರೆ, ಭಕ್ತನಾಗಿ ಭಕ್ತನ ವಿಸ್ತೃತ ರೂಪವಾಗಿ, ಭಕ್ತನ ಅವತಾರವಾಗಿ, ಪರಿಶುದ್ಧ ಭಕ್ತನಾಗಿ ಮತ್ತು ಭಕ್ತಿಯ ಶಕ್ತಿಯಾಗಿ, ಹೀಗೆ 5 ತತ್ವಗಳಲ್ಲಿ ತನ್ನನ್ನು ವ್ಯಕ್ತಪಡಿಸಿಕೊಂಡ ಶ್ರೀಕೃಷ್ಣನಿಗೆ ನನ್ನ ಪ್ರಣಾಮಗಳು. ಕಲಿಯುಗದಲ್ಲಿ ಕೃಷ್ಣ ಪ್ರೇಮದ ಮೂಲ
ಉನ್ನತಿ ಸಾಧಿಸಲು ಜನರಿಗೆ ಪಂಚತತ್ವದ ಕೃಪೆಯೊಂದೇ ದಾರಿ ಎಂದು ಪ್ರಭುಪಾದರು ಬರೆದರು. ಪಂಚತತ್ವ ಮಂತ್ರವಾದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀ ವಾಸಾದಿ ಗೌರ ಭಕ್ತವೃಂದವನ್ನು ಪಠಿಸಿ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಮ್ಮ ನಮಸ್ಕಾರವನ್ನು ಸಲ್ಲಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ಪಠಿಸುವ ಮೊದಲು ಪಂಚತತ್ವ ಮಂತ್ರವನ್ನು ಪಠಿಸಬೇಕು. ಪ್ರಭುಪಾದರು ಬರೆದರು, ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವಾಗ 10 ಅಪರಾಧಗಳಿವೆ, ಆದರೆ ಪಂಚತತ್ವ ಮಹಾಮಂತ್ರದ ಪಠನೆಯಲ್ಲಿ ಇವು ಪರಿಗಣಿತವಾಗುವುದಿಲ್ಲ. ಮೊದಲು ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯ ಪಡೆಯಬೇಕು, ಪಂಚತತ್ವ ಮಹಾಮಂತ್ರವನ್ನು ಕಲಿಯಬೇಕು ಮತ್ತು ಆ ಬಳಿಕ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಬೇಕು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. 7ನೇ ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯ ಪಡೆಯಬೇಕು, ಪಂಚತತ್ವ ಮಹಾಮಂತ್ರವನ್ನು ಕಲಿಯಬೇಕು ಮತ್ತು ಆ ಬಳಿಕ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಬೇಕು. 7ನೇ ಅಧ್ಯಾಯದ ಒಂದೊಂದು ಶ್ಲೋಕವು ಶ್ರೀಲ ಪ್ರಭುಪಾದರ ಧಾರ್ಮಿಕ ಪಂಥದ ಪ್ರಮುಖ ತತ್ವಗಳನ್ನು ದೃಢೀಕರಿಸಿ ಚೈತನ್ಯ ಮಹಾಪ್ರಭುಗಳು ಸೂಚಿಸಿದ ವಿಧಾನದಲ್ಲೇ ಪ್ರಭುಪಾದರು ಚಾಚು ತಪ್ಪದೆ ಬೋಧಿಸುತ್ತಿದ್ದಾರೆಂಬುದನ್ನು ಸಾಬೀತುಗೊಳಿಸಿತು. ದಿವ್ಯ ಪ್ರೇಮದ ಅಗರವೆಂದು ಕೃಷ್ಣನ ಲಕ್ಷಣಗಳನ್ನು ಗ್ರಹಿಸಲಾಗಿದೆ. ಕೃಷ್ಣನು ಇಲ್ಲಿ ವ್ಯಕ್ತ ರೂಪದಲ್ಲಿದ್ದಾಗ ಆ ಪ್ರೇಮ ನಿಧಿಯು ಅವನೊಂದಿಗೆ ತಾನೂ ಬಂದಿತ್ತೆಂಬುದು ನಿಜ, ಆದರೆ ಅದು ಮುಚ್ಚಿ ಮೊಹರಾದ ಖಜಾನೆಯಂತಿತ್ತು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಪಂಚತತ್ವಗಳೊಂದಿಗೆ ಬಂದಾಗ ಆ ಮೊಹರನ್ನು ಒಡೆದರು ಮತ್ತು ಕೃಷ್ಣನ ದಿವ್ಯ ಪ್ರೇಮವನ್ನು ಸವಿಯಲು ಆ ಖಜಾನೆಯನ್ನು ಲೂಟಿ ಮಾಡಿದರು. ಅದನ್ನು ಹೆಚ್ಚು ಹೆಚ್ಚು ಸವಿದಂತೆ ಅದಕ್ಕಾಗಿ ದಾಹವು ಅವರಲ್ಲಿ ಹೆಚ್ಚುತ್ತಾ ಹೋಯಿತು. ಶ್ರೀ ಪಂಚತತ್ವಗಳು ತಾವೇ ಮತ್ತೆ ಮತ್ತೆ ನರ್ತಿಸತೊಡಗಿದರು. ಹೀಗೆ ಭಗವಂತ ಪ್ರೇಮಾಮೃತವನ್ನು ಕುಡಿಯಲು ಸುಲಭವಾಯಿತು. ಅವರು ಕುಣಿದರು, ಹತ್ತರು, ನಕ್ಕರು ಮತ್ತು ಹುಚ್ಚರಂತೆ ಕೀರ್ತನೆ ಮಾಡಿದರು. ಈ ರೀತಿಯಲ್ಲಿ ಅವರು ಭಗವಂತನ ಪ್ರೇಮವನ್ನು ಹಂಚಿದರು. ಈ ಶ್ಲೋಕಗಳ ಬಗ್ಗೆ ವ್ಯಾಖ್ಯಾನಿಸುತ್ತಾ ಪ್ರಭುಪಾದರು ಬರೆದರು, ಹಿಂದಿನ ಕೃಷ್ಣ ಪ್ರಜ್ಞಾ ಆಂದೋಲನವು ಇದೇ ತತ್ವಗಳನ್ನು ಅನುಸರಿಸುತ್ತದೆ. ಆದ್ದರಿಂದ ಕೇವಲ ಕೀರ್ತನ ಮತ್ತು ನರ್ತನಗಳಿಂದಲೇ ನಾವು ಜಗತ್ತಿನಾದ್ಯಂತ ಒಳ್ಳೆಯ ಪ್ರತಿಸ್ಪಂದನ ಪಡೆದಿದ್ದೇವೆ. ಆದರೆ ಈ ಕೀರ್ತನೆ ಮತ್ತು ಕುಣಿತ ಈ ಭೌತಿಕ ಜಗತ್ತಿಗೆ ಸೇರಿದ್ದಲ್ಲವೆಂಬುದನ್ನು ಅರಿತುಕೊಳ್ಳಬೇಕು. ನಾವು ವಾಸ್ತವವಾಗಿ ಅಲೌಕಿಕ ಚಟುವಟಿಕೆಗಳು, ಏಕೆಂದರೆ ನಾವು ಕೀರ್ತನೆ ಮತ್ತು ನರ್ತನಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿದಂತೆ ಭಗವಂತನ ದಿವ್ಯ ಪ್ರೇಮಾಮೃತವನ್ನು ಹೆಚ್ಚು ಹೆಚ್ಚು ಸವೆಯಲು ಶಕ್ತರಾಗುತ್ತೇವೆ. ಮತಜಿ ಮೇಲೆ ಮಾಡಿ. ಕೃಷ್ಣ ಪ್ರಜ್ಞಾ ಆಂದೋಲನ ಎಂಬ ಪದಗುಚ್ಛವನ್ನು ಪ್ರಭುಪಾದರು ಕೇವಲ ತಮ್ಮ ಶಿಷ್ಯರು ಮತ್ತು ತಮ್ಮ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಕುರಿತಂತೆ ಮಾತ್ರವಲ್ಲದೆ ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದ ಆಂದೋಲನವನ್ನು ಒಳಗೊಂಡಂತೆ ಬಳಸುತ್ತಿದ್ದರು. ಮೂಲ ದೇವೋತ್ತಮ ಪರಮ ಪುರುಷ ಮತ್ತು ದೇವಸ್ಥಾನಗಳಲ್ಲಿರುವ ಕೃಷ್ಣನ ವಿಗ್ರಹ ಒಂದೇ ಆಗಿರುವಂತೆ ಚೈತನ್ಯ ಮಹಾಪ್ರಭುಗಳ ಆಂದೋಲನ ಮತ್ತು ಪ್ರಭುಪಾದರ ಕೃಷ್ಣ ಪ್ರಜ್ಞಾ ಆಂದೋಲನವು ಒಂದೇ ಆಗಿದ್ದವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬಿವಿ. ಹರೇ ಕೃಷ್ಣ ಮಾತಾಜಿ. ಹರೇ. ಭಗವಂತನ ಪ್ರೀತಿಯನ್ನು ಹಂಚುವಾಗ ಚೈತನ್ಯ ಮಹಾಪ್ರಭುಗಳು ಹಾಗೂ ಅವರ ಜೊತೆಗಾರರು ಅದಕ್ಕೆ ಅರ್ಹ ಅಭ್ಯರ್ಥಿ ಯಾರಲ್ಲ ಎಂಬ ಬಗ್ಗೆ ಪರಿಗಣನೆ ಮಾಡುತ್ತಿರಲಿಲ್ಲ. ಹಾಗೆಯೇ ಎಲ್ಲಿ ಅದನ್ನು ಪ್ರಸಾರ ಮಾಡಬೇಕು, ಎಲ್ಲಿ ಮಾಡಬಾರದು ಎಂದೂ ಸಹ ಪರಿಗಣಿಸುತ್ತಿರಲಿಲ್ಲ. ಅವರು ಯಾವುದೇ ನಿಯಮ ನಿಬಂಧನೆಗಳನ್ನು ವಿಧಿಸುತ್ತಿರಲಿಲ್ಲ. ಅವಕಾಶ ದೊರೆತ ಕಡೆಗಳಲ್ಲೆಲ್ಲ ಪಂಚತತ್ವದ ಸದಸ್ಯರು ಭಗವಂತನ ಪ್ರೀತಿಯನ್ನು ಹಂಚುತ್ತಿದ್ದರು. ಹುಟ್ಟಿನಿಂದ ಯಾವುದೇ ಜಾತಿಯವನಾದರೂ ಒಬ್ಬ ವ್ಯಕ್ತಿಯು ವೈಷ್ಣವ, ಬ್ರಾಹ್ಮಣ ಮತ್ತು ಸನ್ಯಾಸಿ ಆಗಬಹುದೆಂದು ತಮ್ಮ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿಯವರಿಂದ ಪಡೆದ ನಿರ್ದೇಶನವನ್ನು ಈ ಶ್ಲೋಕವು ಶ್ರೀಲ ಪ್ರಭುಪಾದರಿಗೆ ನಿಸ್ಸಂದೇಹವಾಗಿ ದೃಢೀಕರಿಸಿತು. ಧರ್ಮ ಗ್ರಂಥಗಳಿಂದ ನೇರ ಸಾಕ್ಷ್ಯಾಧಾರ ಇಲ್ಲಿತ್ತು. ಆದರೂ ಸಹ ಪ್ರಭುಪಾದರು ತಮ್ಮ ಗುರುವಿನಂತೆ ತಾವೂ ಸಹ ಈ ಬಗ್ಗೆ ಭಾರತದ ಜಾತಿ ಪ್ರಜ್ಞೆಯ ಬ್ರಾಹ್ಮಣರಿಂದ ಟೀಕೆಗಳನ್ನು ಎದುರಿಸಬೇಕಾಯಿತು. ಈಗ ಸಾಕ್ಷ್ಯಾಧಾರಗಳೊಂದಿಗೆ ಪ್ರಭುಪಾದರು ತಮ್ಮ ಮಾತ್ಸರ್ಯಪೂರಿತ ಟೀಕಾಕಾರರಿಗೆ ಸವಾಲು ಹಾಕಿದರು. ಮಾತಾಜಿ ಸಾಕ? ಹರೇ ಕೃಷ್ಣ. ಇಲ್ಲ ಓದಿ.
ಯುರೋಪಿನವರನ್ನು ಮತ್ತು ಅಮೆರಿಕಾದವರನ್ನು ಬ್ರಾಹ್ಮಣರೆಂದು ಅಂಗೀಕರಿಸಿ ಅವರಿಗೆ ಸನ್ಯಾಸ ನೀಡಿದ್ದಕ್ಕಾಗಿ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಟೀಕಿಸಿ ಆ ಮೂಲಕ ಚೈತನ್ಯ ಮಹಾಪ್ರಭುಗಳ ಧರ್ಮೋದ್ದೇಶದ ವಿರುದ್ಧ ಮಾತಾಡುವ ಧೈರ್ಯ ತಾಳಿದ ಕೆಲವು ನೀಚರಿದ್ದಾರೆ. ಆದರೆ ಭಗವಂತನ ಪ್ರೀತಿಯನ್ನು ಹಂಚುವಾಗ ಅದನ್ನು ಸ್ವೀಕರಿಸುವವರು ಯುರೋಪಿಯನರೇ, ಅಮೆರಿಕಾದವರೇ, ಹಿಂದೂಗಳೇ, ಮುಸಲ್ಮಾನರೇ ಇತ್ಯಾದಿಯಾಗಿ ಪ್ರಶ್ನೆಗಳನ್ನು ಯಾರೂ ಸಹ ಎತ್ತಬಾರದೆಂದು ಇಲ್ಲಿ ಒಂದು ಅಧಿಕೃತ ಹೇಳಿಕೆ ಇದೆ. ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸಾಧ್ಯವಿರುವ ಕಡೆಗಳಲ್ಲೆಲ್ಲ ಹರಡಬೇಕು ಮತ್ತು ಹೀಗೆ ವೈಷ್ಣವರಾದವರನ್ನು ಬ್ರಾಹ್ಮಣ, ಹಿಂದೂ ಮತ್ತು ಭಾರತೀಯನಿಗಿಂತಲೂ ಮಿಗಿಲಾದವನೆಂದು ನಾವು ಅಂಗೀಕರಿಸಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಹೆಸರು ಈ ಭೂಗೋಳದ ಮೇಲಿನ ಎಲ್ಲಾ ಪಟ್ಟಣ ಮತ್ತು ಹಳ್ಳಿಗಳಲ್ಲೂ ಪ್ರಸಾರವಾಗಬೇಕೆಂದು ಬಯಸಿದರು. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳ ಪಂಥವು ಜಗತ್ತಿನ ಎಲ್ಲೆಡೆ ಹರಡುತ್ತಿರುವಾಗ ಅದನ್ನು ಸ್ವೀಕರಿಸಿದವರನ್ನು ನಾವು ವೈಷ್ಣವರು, ಬ್ರಾಹ್ಮಣರು ಮತ್ತು ಸನ್ಯಾಸಿಗಳೆಂದು ಒಪ್ಪಬಾರದೇಕೆ? ಮಾತ್ಸರ್ಯಪೂರಿತರಾದ ನೀಚರು ಕೆಲವೊಮ್ಮೆ ಈ ಮೂರ್ಖ ವಾದಗಳಲ್ಲಿ ತೊಡಗುತ್ತಾರೆ, ಆದರೆ ಕೃಷ್ಣ ಪ್ರಜ್ಞೆಯ ಭಕ್ತರು ಅವುಗಳಲ್ಲಿ ಕಿವಿಗೊಡುವುದಿಲ್ಲ. ನಾವು ಪಂಚತತ್ವರು ಹಾಕಿಕೊಟ್ಟ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇವೆ. ಶ್ರೀಲ ಪ್ರಭುಪಾದರು ಎದುರಿಸಿದ ಮತ್ತೊಂದು ಟೀಕೆ ಎಂದರೆ ಅವರು ಮತಾಂತರಕ್ಕೆ ನೀಡುತ್ತಿದ್ದ ಒತ್ತು ವಾಸ್ತವವಾಗಿ ಭಾರತೀಯ ಆಧ್ಯಾತ್ಮಿಕಕ್ಕೆ ಅನ್ಯ ಮತ್ತು ಅಪರಿಚಿತ ಎಂಬುದಾಗಿತ್ತು. ಪ್ರಭುಪಾದರ ದೈವ ಸಹೋದರರು ಸಹ ಆಗಾಗ ಇಂತಹ ಟೀಕೆ ಮಾಡಿದ್ದರು, ಆದರೆ ಈ ಭಾವನೆಯನ್ನು ಹೆಚ್ಚಾಗಿ ವ್ಯಕ್ತಪಡಿಸಿದವರು ನಿರಾಕಾರವಾದಿಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದು ಫುಲ್ ಪ್ಯಾರ ಓದಿ ಮಾತಾಜಿ. ಧರ್ಮವು ಆಂತರ್ಯದ ಆಧ್ಯಾತ್ಮಿಕ ವ್ಯವಹಾರವಾದ್ದರಿಂದ ಹಠೋತ್ಸಾಹಿಗಳಾದ ಧರ್ಮ ಪ್ರಚಾರಕರು ಇದನ್ನು ಹರಡಬಾರದೆಂದು ಜನ ತಮ್ಮ ತಮ್ಮ ರೀತಿಗಳಲ್ಲಿ ಧರ್ಮದ ಕಲ್ಪನೆ ಮಾಡಿಕೊಳ್ಳಲು ಅವರನ್ನು ಸ್ವತಂತ್ರರಾಗಿ ಬಿಡಬೇಕೆಂದು ಅವರು ವಾದಿಸುತ್ತಿದ್ದರು. ಪ್ರಚಾರ ಮತ್ತು ಮತಾಂತರ ಕ್ರೈಸ್ತ ಧರ್ಮೀಯರಿಗೆ ವಿನಾ ಭಾರತೀಯ ಧರ್ಮಗಳ ಅನುಯಾಯಿಗಳಿಗಲ್ಲವೆಂದು ಅವರು ಹೇಳುತ್ತಿದ್ದರು. ಆದರೆ ಚೈತನ್ಯ ಚರಿತಾಮೃತದ ಆದಿಲೀಲೆಯ 7ನೇ ಅಧ್ಯಾಯದಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ ಚೈತನ್ಯರು ಆದರ್ಶ ಪ್ರಚಾರಕರಾಗಿ ತಮ್ಮ ಹೃದಯ ಮತ್ತು ಭಾವನೆಯನ್ನು ತೆರೆದು ತೋರಿದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಹರೇ ಪಂಚತತ್ವದ ಸದಸ್ಯರು ಭಗವಂತನ ಪ್ರೇಮದ ಉಗ್ರಾಣವನ್ನು ಕೊಳ್ಳೆ ಹೊಡೆದರು. ಅಲ್ಲಿದ್ದ ತಿನಿಸುಗಳನ್ನು ತಿಂದರು ಮತ್ತು ಹಂಚಿದರು, ಆದರೆ ಅಲ್ಲಿ ಕೊರತೆಯುಂಟಾಗಲಿಲ್ಲ. ಆ ಅದ್ಭುತ ಉಗ್ರಾಣವು ಎಷ್ಟು ಸಂಪೂರ್ಣವಾದದ್ದೆಂದರೆ ಆ ಪ್ರೇಮವನ್ನು ಹಂಚಿದಷ್ಟು ಅದು 100 ಪಟ್ಟು ವೃದ್ಧಿಸುತ್ತಿತ್ತು. ಭಗವಂತನ ಪ್ರೇಮ ಪ್ರವಾಹವು ಎಲ್ಲ ದಿಕ್ಕುಗಳಲ್ಲೂ ಉಕ್ಕಿ ಹರಿಯಿತು. ಆ ಪ್ರವಾಹದಲ್ಲಿ ಯುವಕರು, ಮುದುಕರು, ಹೆಂಗಸರು ಮತ್ತು ಮಕ್ಕಳು ಮುಳುಗಿದರು. ಕೃಷ್ಣ ಪ್ರಜ್ಞಾ ಆಂದೋಲನವು ಇಡೀ ಜಗತ್ತನ್ನೇ ತೋಯಿಸುತ್ತದೆ ಮತ್ತು ಸಜ್ಜನ, ದುರ್ಜನ, ಕುಂಟ, ಕುರುಡ, ಅಂಗವಿಕಲ ಹೀಗೆ ಎಲ್ಲರನ್ನೂ ಮುಳುಗಿಸುತ್ತದೆ. ಪಂಚತತ್ವದ ಮೊದಲ 5 ಮಂದಿ ಸದಸ್ಯರು ಇಡೀ ಪ್ರಪಂಚವು ಭಗವಂತನ ಪ್ರೇಮದಲ್ಲಿ ಮುಳುಗಿರುವುದನ್ನು ಮತ್ತು ಜೀವಿಗಳಲ್ಲಿ ಪ್ರಾಪಂಚಿಕ ಸುಖಭೋಗಗಳ ಬೀಜ ಪೂರ್ಣವಾಗಿ ನಾಶವಾಗಿರುವುದನ್ನು ಕಂಡಾಗ ಅತ್ಯಂತ ಹರ್ಷಗೊಂಡರು. ಮೇಲೆ ಮಾಡಿ ಮಾತಾಡಿದರು. ಪಂಚತತ್ವದ 5 ಮಂದಿ ಸದಸ್ಯರು ಭಗವಂತನ ಪ್ರೇಮದ ಮಳೆಯನ್ನು ಹೆಚ್ಚು ಹೆಚ್ಚು ಸುರಿಸಿದಷ್ಟು ಪ್ರವಾಹವು ಹೆಚ್ಚುತ್ತಾ ಹೋಗಿ ಜಗತ್ತಿನ ಎಲ್ಲೆಡೆಗಳಲ್ಲೂ ಹರಡಿತು. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ಯುವಕ ಯುವತಿಯರಿಗೆ ತರಬೇತಿ ನೀಡುವ ಶ್ರೀಲ ಪ್ರಭುಪಾದರ ಉದ್ದೇಶ ಮತ್ತು ಉತ್ಸಾಹಗಳು ಈ ಬಗೆಯದಾಗಿದ್ದವು. ಭಗವದ್ ಭಕ್ತರನ್ನು ಬಲಗೊಳಿಸಲು ಅವರಿಗೆ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಈ ಮಾತುಗಳನ್ನು ನೀಡುತ್ತಿದ್ದರು. ಪರಿಶುದ್ಧವಾಗಿ ಪ್ರಚಾರ ಮಾಡಿದರೆ ಯಶಸ್ಸು ಶತಸಿದ್ಧವೆಂಬ ಬಗ್ಗೆ ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರು ವಿಶ್ವಾಸ ಹೊಂದಿರಬೇಕು. ಪ್ರಭುಪಾದರಿಗೆ ವಿಶ್ವಾಸವಿತ್ತು, ಏಕೆಂದರೆ ಶಾಸ್ತ್ರಗಳ ದೇವೋತ್ತಮ ಪರಮಪುರುಷನ ಮಾತುಗಳ ಪ್ರಮಾಣ ಇಲ್ಲಿದ್ದವು. ಪ್ರಭುಪಾದರ ಸ್ವಾನುಭವವು ಇದನ್ನೇ ದೃಢೀಕರಿಸಿತ್ತು. ಆದ್ದರಿಂದ ಅವರು ಬರೆದರು. ಓದ್ಲಾ ಮಾತಾಜಿ ಮುಂದೆ? ಓದಿ. ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನವು ಶುರುವಾದದ್ದು
ಒಬ್ಬಂಟಿಯಾಗಿ. ನಮಗೆ ಯಾರೂ ಜೀವನೋಪಾಯ ಒದಗಿಸಲಿಲ್ಲ. ಆದರೆ ಇಂದು ನಾವು ಜಗತ್ತಿನಾದ್ಯಂತ ನೂರಾರು ಸಾವಿರಾರು ಡಾಲರ್ ಖರ್ಚು ಮಾಡುತ್ತಿದ್ದೇವೆ ಮತ್ತು ಆಂದೋಲನವು ಬೆಳೆಯುತ್ತಿದೆ. ಹೊಟ್ಟೆ ಉಳಿಸಿಕೊಳ್ಳುವವರು ಉಳಿಸಿಕೊಳ್ಳಲಿ, ಆದರೆ ನಾವು ನಮ್ಮ ತತ್ವಗಳಿಗೆ ಬದ್ಧರಾಗಿದ್ದು ಪಂಚತತ್ವದ ಮಾರ್ಗವನ್ನು ಅನುಸರಿಸಿದರೆ ನಮ್ಮ ಆಂದೋಲನವು ಕಪಟ ಸನ್ಯಾಸಿಗಳ, ಧರ್ಮಾಂಧರ, ತಾತ್ವಿಕರ ಅಥವಾ ವಿಜ್ಞಾನಿಗಳ ಅಡೆತಡೆಗಳಿಗೆ ಜಗ್ಗದೆ ಮುಂದುವರಿಯುತ್ತದೆ. ಏಕೆಂದರೆ ಇದು ಎಲ್ಲ ಪ್ರಾಪಂಚಿಕ ಪರಿಗಣನೆಗಳನ್ನು ಮೀರಿದ್ದಾಗಿದೆ. ಆದ್ದರಿಂದ ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಚಾರಕರು ಇಂತಹ ನೀಚರು ಮತ್ತು ಮೂರ್ಖರಿಗೆ ಹೆದರಬಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ, HG ಪ್ರಭಾವತಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣದಾಸ ಕವಿರಾಜರ ಮಾತುಗಳಿಂದ ಅಲ್ಲಿ ಚೈತನ್ಯ- 7ನೇ ಅಧ್ಯಾಯದ ಶ್ಲೋಕಗಳು ಮಾತಾಜಿ. ಸಾರಿ. ಹರೇ ಕೃಷ್ಣ. 7ನೇ ಅಧ್ಯಾಯದ ಶ್ಲೋಕಗಳು ಕೃಷ್ಣ ಪ್ರಜ್ಞೆಯ ಜಗತ್ ಪ್ರವಾಹವನ್ನು ವರ್ಣಿಸಿದವು. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಕೃಪೆಯು ಇಡೀ ಜಗತ್ತನ್ನು ತನ್ನ ಪ್ರವಾಹದಲ್ಲಿ ಮುಳುಗಿಸಿದಂತೆ ಯುರೋಪಿನವರು ಮತ್ತು ಅಮೆರಿಕದವರು, ಬ್ರಾಹ್ಮಣರು ಮತ್ತು ಸನ್ಯಾಸಿಗಳು ಆಗಲಾರರೆಂಬ ಆಕ್ಷೇಪಣೆಯು ಸಹ ಕೊಚ್ಚಿ ಹೋಗುತ್ತದೆ. ಯಾವುದೂ ಅದನ್ನು ತಡೆಯಲಾರದು. ಕೃಷ್ಣದಾಸ ಕವಿರಾಜರ ಮಾತುಗಳಿಂದ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ ಮತ್ತು ತಮ್ಮ ಸಂಕೀರ್ತನ ಆಂದೋಲನವನ್ನು ಪ್ರಾರಂಭಿಸಿದ ಸ್ಥಳವನ್ನು ತಮ್ಮ ವಿಶ್ವವ್ಯಾಪಿ ಆಂದೋಲನದ ನೆಲೆಗಟ್ಟನ್ನಾಗಿ ಮಾಡಿಕೊಳ್ಳಬೇಕೆಂಬ ಪ್ರಭುಪಾದರ ಆಸೆಯು ತೀವ್ರಗೊಂಡಿತು. ಪಂಚತತ್ವವು ನವದ್ವೀಪದಲ್ಲಿ ಪ್ರಾರಂಭಗೊಂಡಿತ್ತು ಮತ್ತು ಭಗವಂತನ ಪ್ರೇಮದ ಅಲೆಗಳು ಇಲ್ಲಿಂದಲೇ ಹೊರಕ್ಕೆ ನುಗ್ಗಿ ಹರಿದಿದ್ದವು. ಶ್ರೀಧಾಮ ಮಾಯಾಪುರದಲ್ಲಿ ಮಳೆಗಾಲದ ಬಳಿಕ ಕೆಲವೊಮ್ಮೆ ಭಾರೀ ಪ್ರವಾಹ ಉಂಟಾಗುತ್ತದೆ. ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದಿಂದ ಭಗವಂತನ ಪ್ರೇಮ ಪ್ರವಾಹವು ಜಗತ್ತಿನಾದ್ಯಂತ ಹರಡಬೇಕೆನ್ನಲು ಇದೊಂದು ಸಂಕೇತ. ಏಕೆಂದರೆ ಇದು ಮುದುಕರು, ಯುವಕರು, ಹೆಂಗಸರು ಮತ್ತು ಮಕ್ಕಳು ಸೇರಿದಂತೆ ಎಲ್ಲರಿಗೂ ಶ್ರೇಯಸ್ಕರ. ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಷ್ಣ ಪ್ರಜ್ಞಾ ಆಂದೋಲನವು ಎಷ್ಟು ಶಕ್ತಿಶಾಲಿ ಎಂದರೆ ಅದು ಇಡೀ ಜಗತ್ತನ್ನು ಮುಳುಗಿಸಬಲ್ಲದು ಮತ್ತು ಭಗವಂತನ ಪ್ರೇಮದ ವಿಷಯದಲ್ಲಿ ಎಲ್ಲ ವರ್ಗದ ಜನರಲ್ಲೂ ಆಸಕ್ತಿ ಮೂಡಿಸಬಲ್ಲದು. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಮತ್ತು ಚಟುವಟಿಕೆಗಳ ತತ್ವಗಳ ಆಧಾರದಲ್ಲಿ ಇಸ್ಕಾನ್ನು ಅಧಿಕೃತಗೊಳಿಸುವ ಅನೇಕ ಇತರ ಸಾಕ್ಷ್ಯಾಧಾರಗಳನ್ನು ಪ್ರಭುಪಾದರು ಆದಿ ಲೀಲೆಯ 7ನೇ ಅಧ್ಯಾಯದಲ್ಲಿ ಕಂಡರು. ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಿದ್ದು ಸಮಾಜದ ಕೆಲವು ವರ್ಗಗಳ ಜನರನ್ನು ಮುಕ್ತರನ್ನಾಗಿಸಲು ಮಾಡಿದ ಒಂದು ತಂತ್ರ. ಹಾಗಿಲ್ಲದಿದ್ದರೆ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಗೌರವ ತೋರುತ್ತಿರಲಿಲ್ಲ ಎಂದು ಕೃಷ್ಣದಾಸ ಕವಿರಾಜರು ಹೇಳುತ್ತಾರೆ. ಪ್ರಭುಪಾದರು ಇದನ್ನು ವ್ಯಾಖ್ಯಾನಿಸುತ್ತಾ ಕೃಷ್ಣ ಪ್ರಜ್ಞೆಯ ಲಾಭಗಳನ್ನು ಸಮಾಜದ ಎಲ್ಲ ವರ್ಗಗಳ ಜನರಿಗೆ ದೊರೆಯುವಂತೆ ಮಾಡಲು ತಾವೂ ಸಹ ಕೆಲವು ತಂತ್ರಗಳನ್ನು ಮತ್ತು ಯೋಜನೆಗಳನ್ನು ದೊರೆಯುವಂತೆ ಮಾಡಲು ತಾವೂ ಸಹ ಕೆಲವು ತಂತ್ರಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸಿರುವುದಾಗಿ ಹೇಳಿದರು. ತಾವು ಹೆಂಗಸರನ್ನು ತಮ್ಮ ಮೇಲೆ ಮಾಡ್ಬೇಕು, ಮೇಲ್ ಮಾಡ್ಬೇಕು. ತಾವು ಆಂದೋಲನದಲ್ಲಿ ಸೇರಿಸಿಕೊಂಡಿರುವುದನ್ನು ಅವರು ಉಲ್ಲೇಖಿಸಿದರು. ಅವರು ಬರೆದರು, ಆದ್ದರಿಂದ ಶಾಸ್ತ್ರೋಕ್ತವಾದ ನಿಯಮ ನಿಬಂಧನೆಗಳನ್ನು ಪ್ರಚಾರಕನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ್ದು ಕಡ್ಡಾಯ. ಆದರೆ ಅದೇ ವೇಳೆಗೆ ಪತಿತರ ಉದ್ಧಾರವು ಸಶಕ್ತವಾಗಿ ಮುಂದುವರಿಸಲು ಅವನು ಮಾರ್ಗಗಳನ್ನು ರೂಪಿಸಬೇಕು. ಮೇಲೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಇಲ್ಲಿ ಮಾಯಾಪುರಕ್ಕೆ ಬರುವ ಮೊದಲು ಕಲ್ಕತ್ತಾದಲ್ಲಿ ಇದ್ದಾಗ ಪ್ರಭುಪಾದ್ರು ತಮ್ಮ ಹಿರಿಯ ಶಿಷ್ಯರಲ್ಲಿ ಕೆಲವರನ್ನು ಅವರು ಕೊಠಡಿಗೆ ಬರ್ಲಿಕ್ಕೆ ಹೇಳ್ತಾರೆ. ಇನ್ನು ಚೈತನ್ಯ ಭಾಗವತವನ್ನು ಅವರು ಅನುವಾದಿಸ್ಬೇಕು ಅಂತ ಹೇಳಿ ಅಲ್ಲಿ ಅನೇಕರು ಅವರನ್ನು ಕೇಳ್ತಾರೆ.
ಆಗ ನಾನು ಚೈತನ್ಯ ಚರಿತ್ರಾಮೃತವನ್ನು ಇಡೀಯಾಗಿ ಅನುವಾದಿಸಬೇಕೆಂದಿದ್ದೇನೆ ಅಂತ ಏನಂತೀರಿ ಅಂತ ಹೇಳಿ ಇಲ್ಲಿ ಕೇಳ್ತಾರೆ. ಅದಕ್ಕೆ ಭವಾನಂದ ಗೋಸ್ವಾಮಿ ಉತ್ತರ ಕೊಡ್ತಾರೆ, ತುಂಬಾ ಒಳ್ಳೆಯದು ಪ್ರಭುಪಾದ್ರೆ, ಇದು ಅದ್ಭುತವಾದ ವಿಚಾರ ಅಂತೇಳಿ ಅವರು ಹೇಳ್ತಾರೆ. ಅಲ್ಲಿ ದಶಕಗಳ ಇಂದಷ್ಟೇ ಈ ಪ್ರಭುಪಾದರು ಚೈತನ್ಯ ಚರಿತ್ರಾಮೃತ ಆಧಾರದ ಮೇಲೆ ಪ್ರಬಂಧಗಳನ್ನು ಅವರು ಬರೆದಿದ್ರು. ಹಲವು ವರ್ಷಗಳಿಂದ ಅದರಲ್ಲಿದ್ದ ಕೆಲವು ಶ್ಲೋಕಗಳನ್ನು ಅನುವಾದಿಸಿ ಅವರು ಭಾವಾರ್ಥವನ್ನು ನೀಡಿದ್ರು. ಬಳಿಕ 1968ರಲ್ಲಿ ಅವರು ಅಮೆರಿಕದಲ್ಲಿ ಇದ್ದಾಗ ಈ ಚೈತನ್ಯ ಚರಿತ್ರಾಮೃತದ ಕೆಲವು ಮುಖ್ಯ ಭಾಗಗಳ ಆಧಾರದ ಮೇಲೆ ಟೀಚಿಂಗ್ ಆಫ್ ಲಾರ್ಡ್ ಚೈತನ್ಯ ಎಂಬ ಆ ಸಾರಾಂಶ ರೂಪದ ಅಧ್ಯಯನವನ್ನು ಅವರಲ್ಲಿ ಮುಗಿಸ್ತಾರೆ. ಆದ್ರೆ ಇಲ್ಲಿ ಮಾಯಾಪುರದ ತಮ್ಮ ವಾಸ್ತವ್ಯದ ಅವಧಿಯಲ್ಲಿ ಅವರು ಆ ಕೃಷ್ಣದಾಸ ಕವಿರಾಜನ ಚೈತನ್ಯ ಚರಿತ್ರಾಮೃತದ ಅನುವಾದವನ್ನು ಮತ್ತೆ ವ್ಯಾಖ್ಯಾನವನ್ನು ಅವರು 7ನೇ ಅಧ್ಯಾಯದಿಂದ ಹೊಸದಾಗಿ ಇಲ್ಲಿ ಪ್ರಾರಂಭಿಸಿದರು. ಮುಂದುವರಿದಂತೆ ಅವರ ಉತ್ಸಾಹ ಇನ್ನು ಪುನಃ ಡಬಲ್ ಆಗ್ತಾ ಬರ್ತದೆ, ಇನ್ನು ಜಾಸ್ತಿ ಆಗ್ತದೆ. ಮಾರ್ಚ್ ತಿಂಗಳಲ್ಲಿ ಬರುವ ಚೈತನ್ಯ ಪ್ರಭುಗಳ ಜನ್ಮದಿನದ ವೇಳೆಗೆ 7ನೇ ಅಧ್ಯಾಯದಿಂದ ಅವರು ಪ್ರಾರಂಭಿಸಿ ಒಂದು ಸಂಪುಟವನ್ನು ಪ್ರಕಟಿಸ್ತೇನೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇಡೀ ಚೈತನ್ಯ ಚರಿತ್ರಾಮೃತವನ್ನು ಅವರು ಅನುವಾದಿಸಿ ಮುಗಿಸಲು ನಿಶ್ಚಯಿಸಿದ್ರಿಂದ ಶ್ರೀಮದ್ ಭಾಗವತದ ಆ ಅನುವಾದದ ತಮ್ಮ ಕೆಲಸವನ್ನು ಅವರು ತಾತ್ಕಾಲಿಕವಾಗಿ ಅಲ್ಲಿ ತಡೆ ಹಿಡಿತಾರೆ, ನಿಲ್ಲಿಸ್ತಾರೆ ಸ್ವಲ್ಪ ಸಮಯ. 7ನೇ ಅಧ್ಯಾಯದ ಪ್ರಾರಂಭಿಕ ಶ್ಲೋಕಗಳಲ್ಲಿ ಒಂದರಲ್ಲಿ ಕೃಷ್ಣರಾಜ ಕವಿರಾಜರು ಹೇಳ್ತಾರೆ, ಭಕ್ತನ ವಿಸ್ತೃತ ರೂಪವಾಗಿ ಮತ್ತೆ ಭಕ್ತನ ಅವತಾರವಾಗಿ, ಪರಿಶುದ್ಧ ಭಕ್ತನಾಗಿ ಮತ್ತು ಭಕ್ತಿಯ ಶಕ್ತಿಯಾಗಿ ಈ 5 ತತ್ವಗಳಲ್ಲಿ ತನ್ನನ್ನು ವ್ಯಕ್ತಪಡಿಸಿಕೊಂಡ ಶ್ರೀಕೃಷ್ಣನಿಗೆ ನನ್ನ ಪ್ರಣಾಮಗಳು ಅಂತೇಳಿ. ಅಂದ್ರೆ ಭಕ್ತನ ವಿಸ್ತೃತ ರೂಪವಾಗಿ ಮತ್ತೆ ಭಕ್ತನ ಅವತಾರವಾಗಿ, ಪರಿಶುದ್ಧ ಭಕ್ತನಾಗಿ ಮತ್ತೆ ಭಕ್ತಿಯ ಶಕ್ತಿಯಾಗಿ, ಈ 5 ತತ್ವಗಳಲ್ಲಿ ಶ್ರೀಕೃಷ್ಣನಿಗೆ ನನ್ನ ಪ್ರಮಾಣಗಳು ಅಂತ ಹೇಳ್ತಾನೆ. ಕಲಿಯುಗದಲ್ಲಿ ಕೃಷ್ಣ ಪ್ರೇಮದ ಮೂಲಕ ಉನ್ನತಿಯನ್ನು ಸಾಧಿಸಲು ಜನರಿಗೆ ಪಂಚತತ್ವದ ಕೃಪೆಯೊಂದೇ ಆ ದಾರಿ ಎಂದು ಪ್ರಭುಪಾದರು ಅಲ್ಲಿ ಬರೀತಾರೆ. ಪಂಚತತ್ವ ಆ ಮಂತ್ರವಾದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ, ಇದನ್ನು ಪಠಿಸಿ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸಬೇಕು. ನಂತರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ಪಠಿಸುವ ಮೊದಲು ಈ ಪಂಚತತ್ವ ಮಂತ್ರವನ್ನು ಪಠಿಸಬೇಕು ಅಂತ ಪ್ರಭುಪಾದರಲ್ಲಿ ಬರೀತಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವಾಗ 10 ಅಪರಾಧಗಳು ಇವೆ. ಆದರೆ ಪಂಚತತ್ವ ಮಹಾಮಂತ್ರದ ಪಠನೆಯಲ್ಲಿ ಇವುಗಳನ್ನು ಪರಿಗಣಿತವಾಗುವುದಿಲ್ಲ. ಇದು ಮೊದಲು ನಾವು ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನು ಪಡಿಬೇಕು, ನಂತರ ಈ ಪಂಚತತ್ವ ಮಹಾಮಂತ್ರವನ್ನು ಕಲಿಬೇಕು, ನಂತರ ಆ ಬಳಿಕ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಬೇಕು ಅಂತ ಹೇಳ್ತಾರೆ. 7ನೇ ಅಧ್ಯಾಯದ ಒಂದೊಂದು ಶ್ಲೋಕವು ಕೂಡ ಶ್ರೀಲ ಪ್ರಭುಪಾದರ ಧಾರ್ಮಿಕ ಪಂಥದ ಪ್ರಮುಖ ತತ್ವಗಳನ್ನು ಅದು ದೃಢೀಕರಿಸಿ ಚೈತನ್ಯ ಮಹಾಪ್ರಭುಗಳು ಸೂಚಿಸಿದ ವಿಧಾನದಲ್ಲಿಯೇ ಪ್ರಭುಪಾದರು ಚಾಚೂ ತಪ್ಪದೆ ಬೋಧಿಸುತ್ತಿದ್ದಾರೆ ಅಂತ ಅಲ್ಲಿ ಸಾಬೀತಾಗ್ತದೆ. ದಿವ್ಯ ಪ್ರೇಮದ ಆಗರವೆಂದು ಕೃಷ್ಣನ ಲಕ್ಷಣಗಳನ್ನು ಇಲ್ಲಿ ಗ್ರಹಿಸಿದ್ದಾರೆ. ಕೃಷ್ಣನು ಇಲ್ಲಿ ವ್ಯಕ್ತ ರೂಪದಲ್ಲಿ ಇದ್ದಾಗ ಅವನ ಆ ಪ್ರೇಮ ನಿಧಿಯು ಅವನೊಂದಿಗೆ ಅದು ಬಂದಿತ್ತು ಅಂತ, ಅದು ನಿಜ, ಬಂದಿತ್ತು ಅದು ಎಂಬುದು ನಿಜ. ಆದ್ರೆ ಅದು ಮುಚ್ಚಿ ಮೊಹರಾದ ಆ ಖಜಾನೆಯಂತೆ ಇತ್ತು, ಅದು ಮುಚ್ಚಿತ್ತು, ಆ ಮೊಹರದ ಖಜಾನೆಯಂತೆ, ಅಂದ್ರೆ ಖಜಾನೆಗೆ ಬೀಗ ಹಾಕಿ ಇಡ್ತಾರಲ್ಲ, ಮೊಹರು ಸೀಲ್. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಪಂಚತತ್ವಗಳೊಂದಿಗೆ ಬಂದಾಗ ಈ ಮೊಹರನ್ನು ಒಡೆಯುತ್ತಾರೆ, ಸೀಲನ್ನು ಒಡೆಯುತ್ತಾರೆ. ಮತ್ತು ಕೃಷ್ಣನ ದಿವ್ಯ ಪ್ರೇಮವನ್ನು ಅವರು ಸವಿಯಲು ಖಜಾನೆಯನ್ನೆಲ್ಲ ಲೂಟಿ ಮಾಡಿದ್ರು. ಅದನ್ನು ಹೆಚ್ಚು ಹೆಚ್ಚು ಸವಿದಂತೆ ಅದಕ್ಕೆ ದಾಹವು ಕೂಡ ಹೆಚ್ಚುತ್ತಾ ಹೋಗ್ತದೆ. ಈ ಪಂಚತತ್ವಗಳು ತಾವೇ ಮತ್ತೆ ನರ್ತಿಸತೊಡಗಿದರು. ಹೀಗೆ ಭಗವಂತನ ಪ್ರೇಮ ಅಮೃತವನ್ನು ಕುಡಿಯಲು ಸುಲಭ ಆಗ್ತದೆ. ಅವರು ಕೂಡ ಕುಣಿತಾರೆ, ಅತ್ತರು ನಕ್ಕರು ಹುಚ್ಚರಂತೆ ಕೀರ್ತನೆ ಮಾಡ್ತಾರೆ. ಈ ರೀತಿಯಲ್ಲಿ ಅವರು ಭಗವಂತನ ಆ ಪ್ರೇಮವನ್ನು
ಹಂಚ್ತಾರೆ ಎಲ್ಲರಿಗೂ. ಶ್ಲೋಕಗಳ ಬಗ್ಗೆ ವ್ಯಾಖ್ಯಾನಿಸುತ್ತಾ ಈಗ ಪ್ರಭುಪಾದರು ಬರೀತಾ ಇದ್ದಾರೆ, ಬರೆದ್ರು ಅವರು. ಇಂದಿನ ಕೃಷ್ಣ ಪ್ರಜ್ಞಾ ಆಂದೋಲನವು ಇದೇ ತತ್ವಗಳನ್ನು ಅನುಸರಿಸ್ತದೆ. ಈ ರೀತಿ ಈಗಿನ ಆದ್ದರಿಂದ ಕೇವಲ ಕೀರ್ತನೆ ಮತ್ತು ನರ್ತನಗಳಿಂದಲೇ ನಾವು ಜಗತ್ತಿನಾದ್ಯಂತ ಒಳ್ಳೆಯ ಪ್ರತಿಸ್ಪಂದನ ಪಡೆದಿದ್ದೇವೆ. ಆದರೆ ಈ ಕೀರ್ತನೆ ಮತ್ತೆ ಕುಣಿತ ಇದು ಭೌತಿಕ ಜಗತ್ತಿಗೆ ಸೇರಿದಲ್ಲವೆಂಬುದನ್ನು ನಾವು ತಿಳಿದುಕೊಳ್ಬೇಕು. ಅವು ವಾಸ್ತವವಾಗಿ ಅಲೌಕಿಕ ಚಟುವಟಿಕೆಗಳು. ಏಕೆಂದ್ರೆ ನಾವು ಕೀರ್ತನೆ ಮತ್ತು ನರ್ತನದಲ್ಲಿ ಹೆಚ್ಚು ಹೆಚ್ಚು ತೊಡಗಿದಂತೆ ಭಗವಂತನ ಆ ದಿವ್ಯ ಪ್ರೇಮ ಅಮೃತವನ್ನು ಹೆಚ್ಚು ಹೆಚ್ಚು ಸವಿಲಿಕ್ಕೆ ಸಾಧ್ಯವಾಗ್ತದೆ. ಕೃಷ್ಣ ಪ್ರಜ್ಞಾ ಆಂದೋಲನ ಎಂಬ ಪದಗುಚ್ಛವನ್ನು ಪ್ರಭುಪಾದರು ಕೇವಲ ತಮ್ಮ ಶಿಷ್ಯರು ಮತ್ತು ತಮ್ಮ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಕುರಿತಂತೆ ಮಾತ್ರವಲ್ಲದೆ ಆ ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದ ಆಂದೋಲನವನ್ನು ಒಳಗೊಂಡಂತೆ ಬಳಸ್ತಿದ್ರು. ಮೂಲ ದೇವೋತ್ತಮ ಪುರುಷ ಮತ್ತು ದೇವಸ್ಥಾನದಲ್ಲಿ ಇರುವ ಕೃಷ್ಣನ ವಿಗ್ರಹ ಅದು ಒಂದೇ. ಚೈತನ್ಯ ಮಹಾಪ್ರಭುಗಳ ಆಂದೋಲನ ಮತ್ತು ಪ್ರಭುಪಾದರ ಈ ಕೃಷ್ಣ ಪ್ರಜ್ಞಾ ಇದು ಕೂಡ ಆಂದೋಲನ ಕೂಡ ಒಂದೇ ಆಗಿದ್ದವು. ಭಗವಂತನ ಪ್ರೀತಿಯನ್ನು ಹಂಚುವಾಗ ಚೈತನ್ಯ ಮಹಾಪ್ರಭುಗಳು ಹಾಗೂ ಅವರ ಜೊತೆಗಾರರು ಅದಕ್ಕೆ ಅರ್ಹ ಅಭ್ಯರ್ಥಿ ಯಾರಲ್ಲ ಎಂಬ ಬಗ್ಗೆ ಇಲ್ಲಿ ಪರಿಗಣನೆ ಮಾಡ್ತಿರ್ಲಿಲ್ಲ. ಹಾಗೆ ಎಲ್ಲಿ ಅದನ್ನು ಪ್ರಸಾರ ಮಾಡಬೇಕು, ಎಲ್ಲಿ ಮಾಡಬಾರದು ಎಂದು ಸಹ ಅವರು ಪರಿಗಣಿಸ್ತಿರ್ಲಿಲ್ಲ. ಆದ್ರೆ ಯಾವುದೇ ನಿಯಮ ನಿಬಂಧನೆಗಳು ಅಲ್ಲಿ ವಿಧಿಸ್ತಿರ್ಲಿಲ್ಲ. ಅವಕಾಶ ದೊರೆತ ಕಡೆಗಳಲ್ಲೆಲ್ಲ ಪಂಚತತ್ವದ ಸದಸ್ಯರು ಆ ಭಗವಂತನ ಪ್ರೀತಿಯನ್ನು ಅವರು ಹಂಚುತ್ತಿದ್ರು. ಹುಟ್ಟಿನಿಂದ ಯಾವುದೇ ಜಾತಿಯವನಾಗ್ಲಿ ಅಥವಾ ಒಬ್ಬ ವ್ಯಕ್ತಿ ವೈಷ್ಣವ ಅಥವಾ ಬ್ರಾಹ್ಮಣ ಮತ್ತು ಸನ್ಯಾಸಿ ಆಗಿರಬಹುದು, ಅವರು ತಮ್ಮ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಂದ ಪಡೆದ ನಿರ್ದೇಶನವನ್ನು ಈ ಶ್ಲೋಕವು ಶೀಲ ಪ್ರಭುಪಾದರಿಗೆ ನಿಸ್ಸಂದೇಹವಾಗಿ ಅದು ದೃಢೀಕರಿಸ್ತದೆ. ಧರ್ಮ ಗ್ರಂಥಗಳಿಂದ ನೇರ ಸಾಕ್ಷಿ ಆಧಾರ ಇದರಲ್ಲಿ ಇತ್ತು. ಈ ಧರ್ಮ ಗ್ರಂಥಗಳಿಂದ ಬಂದ ನೇರ ಸಾಕ್ಷ್ಯ ಆಧಾರ ಇಲ್ಲಿ ಇತ್ತು. ಆದ್ರೂ ಸಹ ಪ್ರಭುಪಾದರು ತಮ್ಮ ಗುರುವಿನಂತೆ ತಾವು ಸಹ ಈ ಬಗ್ಗೆ ಭಾರತದ ಜಾತಿ ಪ್ರಜ್ಞೆಯ ಬ್ರಾಹ್ಮಣರಿಂದ ಟೀಕೆಗಳನ್ನು ಅವರು ಕೂಡ ಎದುರಿಸ್ಬೇಕಾಯ್ತು. ಗುರುಗಳು ಹೇಗೆ ಎದುರಿಸಿದ್ರು ಅದೇ ರೀತಿ ಈಗ ಪ್ರಭುಪಾದರು ಕೂಡ ಇಲ್ಲಿ ಎದುರಿಸ್ಬೇಕಾಯ್ತು. ಈಗ ಸಾಕ್ಷಾತ್ ಆಧಾರಗಳೊಂದಿಗೆ ಪ್ರಭುಪಾದರು ತಮ್ಮ ಮಾತ್ಸರ್ಯ ಪೂರಿತ ಟೀಕಾಗಾರರಿಗೆ ಸವಾಲು ಹಾಕ್ತಾರೆ. ಯುರೋಪಿಯನ್ನರನ್ನು ಮತ್ತು ಅಮೆರಿಕದವರನ್ನು ಬ್ರಾಹ್ಮಣರೆಂದು ಅಂಗೀಕರಿಸಿ ಅವರಿಗೆ ಸನ್ಯಾಸ ನೀಡಿದಕ್ಕಾಗಿ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಟೀಕಿಸಿ ಆ ಮೂಲಕ ಚೈತನ್ಯ ಮಹಾಪ್ರಭುಗಳ ಧರ್ಮೋದ್ದೇಶದ ವಿರುದ್ಧ ಮಾತನಾಡುವ ಧೈರ್ಯ ತಾಳಿದ ಕೆಲವು ನೀಚರು ಇದ್ದಾರೆ. ಆದರೆ ಭಗವಂತನ ಪ್ರೀತಿಯನ್ನು ಹಂಚುವಾಗ ಅದನ್ನು ಸ್ವೀಕರಿಸುವವರು ಯುರೋಪಿಯನ್ನರೇ, ಅಮೆರಿಕರೇ, ಹಿಂದೂಗಳೇ, ಮುಸಲ್ಮಾನರೇ ಇತ್ಯಾದಿ ಪ್ರಶ್ನೆಗಳನ್ನು ಯಾರು ಸಹ ಎತ್ತಬಾರದು. ಇಲ್ಲಿ ಒಂದು ಅಧಿಕೃತ ಹೇಳಿಕೆ ಇದೆ. ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸಾಧ್ಯವಿರುವ ಕಡೆಗಳಲ್ಲೆಲ್ಲ ಹರಡಬೇಕು ಮತ್ತೆ ಹೀಗೆ ವೈಷ್ಣವರಾದವರನ್ನು ಬ್ರಾಹ್ಮಣ, ಹಿಂದೂ ಮತ್ತು ಭಾರತೀಯನಿಗಿಂತಲೂ ಮಿಗಿಲಾದವನು ಎಂದು ನಾವು ಅಂಗೀಕರಿಸಬೇಕು. ವೈಷ್ಣವರಾದವರನ್ನು ಬ್ರಾಹ್ಮಣ, ಹಿಂದೂ, ಭಾರತೀಯನಿಗಿಂತಲೂ ಹೆಚ್ಚಿನವನು ಅವನು ಅಂತೇಳಿ ನಾವು ಅಂಗೀಕರಿಸಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಹೆಸರು ಈ ಭೂಗೋಳದ ಮೇಲಿನ ಎಲ್ಲಾ ಪಟ್ಟಣ ಮತ್ತು ಹಳ್ಳಿಗಳಲ್ಲೂ ಪ್ರಸಾರವಾಗಬೇಕು ಅಂತ ಅವರು ಇಚ್ಛಿಸಿದ್ದಾರೆ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳ ಪಂಥವು ಈ ಜಗತ್ತಿನ ಎಲ್ಲೆಡೆ ಕೂಡ ಹರಡುತ್ತಿರುವಾಗ ಅದನ್ನು ಸ್ವೀಕರಿಸುವುದವರನ್ನು ನಾವು ವೈಷ್ಣವರು ಅಥವಾ ಬ್ರಾಹ್ಮಣರು ಮತ್ತು ಸನ್ಯಾಸಿಗಳೆಂದು ಯಾಕೆ ಒಪ್ಪಬಾರದು? ಮಾತ್ಸರ್ಯ ಪೂರಿತರಾದ ನೀಚರು ಕೆಲವೊಮ್ಮೆ ಈ ಮೂರ್ಖ ವಾದಗಳಲ್ಲಿ ಅಲ್ಲಿ ತೊಡಗುತ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಯ ಭಕ್ತರು ಇವುಗಳಿಗೆ ಕಿವಿ ಕೊಡುವುದಿಲ್ಲ. ಪಂಚತತ್ವರು ಕೂಡ ಹಾಕಿಕೊಟ್ಟ ಆ ತತ್ವಗಳು ಎಲ್ಲ ನಿಷ್ಠೆಯಿಂದ ಪಾಲಿಸ್ತೇವೆ. ಶೀಲ ಪ್ರಭುಪಾದರು ಎದುರಿಸಿದ ಇನ್ನೊಂದು ಟೀಕೆ ಏನಂತ ಹೇಳಿದ್ರೆ, ಮತಾಂತರಕ್ಕೆ ನೀಡುತ್ತಿದ್ದ ಒಂದು ಒತ್ತು ವಾಸ್ತವವಾಗಿ ಭಾರತೀಯ ಆಧ್ಯಾತ್ಮಿಕ ಅನ್ಯ ಮತ್ತು ಅಪರಿಚಿತ ಎಂಬುದು ಅಲ್ಲಿ ಇತ್ತು. ನೋಡಿ, ಮತಾಂತರದ ಬಗ್ಗೆ ಪ್ರಭುಪಾದರ ದೈವ ಸೋದರರು ಸಹ ಆಗಾಗ ಇಂಥ ಟೀಕೆಗಳನ್ನು ಮಾಡ್ತಾ ಇದ್ರು. ಆದ್ರೆ ಈ ಭಾವನೆಯನ್ನು ಹೆಚ್ಚಾಗಿ ವ್ಯಕ್ತಪಡಿಸಿದರು ನಿರಾಕಾರವಾದಿಗಳು. ಧರ್ಮವು
ಆಂತರ್ಯದ ಆಧ್ಯಾತ್ಮಿಕ ವ್ಯವಹಾರ ಆದ್ದರಿಂದ ಇಲ್ಲಿ ಹಠ ಉತ್ಸಾಹಿಗಳಾದ ಧರ್ಮ ಪ್ರಚಾರಕರು ಇದನ್ನು ಹರಡಬಾರದು ಅಂತ ಹೇಳಿ ಜನ ತಮ್ಮ ತಮ್ಮ ರೀತಿಯಲ್ಲಿ ಧರ್ಮದ ಕಲ್ಪನೆಗಳನ್ನು ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅವರನ್ನು ಸ್ವಾತಂತ್ರ್ಯರಾಗಿ ಬಿಡಬೇಕೆಂದು ಅವರು ಅಲ್ಲಿ ವಾದ ಮಾಡ್ತಾರೆ. ಪ್ರಚಾರ ಮತ್ತೆ ಮತಾಂತರ ಈ ಕ್ರೈಸ್ತ ಧರ್ಮೀಯರಿಗೆ ವಿನಃ ಭಾರತೀಯ ಧರ್ಮಗಳ ಅನುಯಾಯಿಗಳಿಗೆ ಇಲ್ಲವೆಂದು ಅವರು ಹೇಳ್ತಾರೆ. ಆದ್ರೆ ಚೈತನ್ಯ ಚರಿತಾಮೃತದ ಆದಿಲೀಲೆ 7ನೇ ಅಧ್ಯಾಯದಲ್ಲಿ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣ ಚೈತನ್ಯರು ಆದರ್ಶ ಪ್ರಚಾರಕರಾಗಿ ತಮ್ಮ ಹೃದಯ ಮತ್ತು ಭಾವನೆಯಲ್ಲಿ ತೆರೆದು ಇಟ್ಟಿದ್ರು. ಪಂಚತತ್ವದ ಸದಸ್ಯರು ಭಗವಂತನ ಆ ಪ್ರೇಮದ ಉಗ್ರಾಣವನ್ನು ಕೊಳ್ಳೆ ಹೊಡೆದ್ರು. ಅಲ್ಲಿದ್ದ ತಿನಿಸುಗಳನ್ನೆಲ್ಲ ತಿಂದ್ರು, ಹಂಚಿದ್ರು. ಅಲ್ಲಿ ಏನು ಕೊರತೆ ಆಗ್ಲಿಲ್ಲ. ಈ ಅದ್ಭುತ ಉಗ್ರಾಣವು ಎಷ್ಟು ಸಂಪೂರ್ಣವಾಗಿದ್ದದೆಂದ್ರೆ ಅಲ್ಲಿ ಪ್ರೇಮವನ್ನು ಹಂಚಿದಷ್ಟು ಅದು 100 ಪಟ್ಟು ವೃದ್ಧಿಸ್ತಿತ್ತದು. ಭಗವಂತನ ಪ್ರೇಮ ಪ್ರವಾಹ ಅದು ಎಲ್ಲಾ ದಿಕ್ಕುಗಳಲ್ಲಿ ಕೂಡ ಉಕ್ಕಿ ಹರಿತಿತ್ತು. ಆ ಪ್ರವಾಹದಲ್ಲಿ ಯುವಕರು ಇರ್ತಿದ್ರು, ಮುದುಕರು ಇರ್ತಿದ್ರು, ಹೆಂಗಸರು, ಮಕ್ಕಳು ಎಲ್ಲರೂ ಇರ್ತಿದ್ರು, ಮುಳುಗಿದ್ರು. ಕೃಷ್ಣ ಪ್ರಜ್ಞಾ ಆಂದೋಲನವು ಇಡೀ ಜಗತ್ತನ್ನೇ ತೋಯಿಸ್ತದೆ ಮತ್ತು ಅಲ್ಲಿ ಸಜ್ಜನ, ದುರ್ಜನ, ಕುಂಟ, ಕುರುಡ, ಅಂಗವಿಕಲ ಹೀಗೆ ಎಲ್ಲರನ್ನೂ ಅದು ಮುಳುಗಿಸಿ ಇರ್ತದೆ. ಪಂಚತತ್ವದ ಮೊದಲ 5 ಮಂದಿ ಸದಸ್ಯರು ಇಡೀ ಪ್ರಪಂಚವು ಭಗವಂತನ ಪ್ರೇಮದಲ್ಲಿ ಮುಳುಗಿರುವುದನ್ನು ಮತ್ತು ಜೀವಿಗಳಲ್ಲಿ ಪ್ರಾಪಂಚಿಕ ಸುಖಭೋಗಗಳ ಬೀಜ ಪೂರ್ಣವಾಗಿ ನಾಶವಾಗಿರುವುದನ್ನು ಕಂಡಾಗ, ಸುಖಭೋಗಗಳ ಬೀಜ ಅದು ಪೂರ್ತಿಯಾಗಿ ನಾಶವಾಗಿರುವುದನ್ನು ಕಂಡಾಗ ಅವರಿಗೆ ತುಂಬಾ ಸಂತೋಷಗೊಳ್ತಾರೆ. ಪಂಚತತ್ವದ 5 ಮಂದಿ ಸದಸ್ಯರು ಭಗವಂತನ ಪ್ರೇಮದ ಮಲೆಯನ್ನು ಹೆಚ್ಚು ಹೆಚ್ಚು ಸುರಿಸಿದಷ್ಟು ಪ್ರವಾಹವು ಹೆಚ್ಚುತ್ತಾ ಹೋಗಿ ಜಗತ್ತಿನ ಎಲ್ಲೆಡೆಗಳಲ್ಲೂ ಹರಡಿತು. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಸ್ಥೆಯಲ್ಲಿ ಯುವಕ ಯುವತಿಯರಿಗೆ ತರಬೇತಿ ನೀಡುವ ಅಂತಹ ಶ್ರೀಲ ಪ್ರಭುಪಾದರ ಉದ್ದೇಶ ಉತ್ಸಾಹಗಳು ಈ ಬಗೆಯದೇ ಆಗಿತ್ತು. ಭಗವತ್ ಭಕ್ತರನ್ನು ಅವರು ಬಲಗೊಳಿಸಬೇಕು. ಅದಕ್ಕೆ ಅವರು ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಈ ಮಾತುಗಳನ್ನು ಅವರಿಗೆ ನೀಡ್ತಿದ್ರು. ಪರಿಶುದ್ಧವಾಗಿ ಪ್ರಚಾರ ಮಾಡಿದ್ರೆ ಯಶಸ್ಸು ಸತಸಿದ್ಧ ಎಂಬ ಬಗ್ಗೆ ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರು ವಿಶ್ವಾಸ ಹೊಂದಿರ್ಬೇಕು. ಪ್ರಭುಪಾದರಿಗೆ ವಿಶ್ವಾಸವಿತ್ತು, ಏಕೆಂದ್ರೆ ಶಾಸ್ತ್ರಗಳ ದೇವೋತ್ತಮ ಆ ಪರಮ ಪುರುಷನ ಮಾತುಗಳಲ್ಲಿ ಆ ಮಾತುಗಳ ಪ್ರಮಾಣ ಇಲ್ಲಿ ಇರ್ತಿದ್ದವು. ಪ್ರಭುಪಾದರು ಸ್ವ ಅನುಭವವು ಇದನ್ನೇ ಅವರಿಗೆ ಅದನ್ನು ದೃಢೀಕರಿಸ್ತಿತ್ತು. ಆದ್ರಿಂದ ಅವರು ಇಲ್ಲಿ ಬರೆದ್ರು ಏನ್ ಬರೆದ್ರು ನೋಡೋಣ. ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನವು ಶುರುವಾದದ್ದು ಒಬ್ಬಂಟಿಯಾಗಿ ಶುರುವಾಗಿದೆ. ನಮ್ಗೆ ಯಾರು ಜೀವನ ಉಪಾಯವನ್ನು ಒದಗಿಸ್ಲಿಲ್ಲ. ಆದ್ರೆ ಇಂದು ನಾವು ಜಗತ್ತಿನಾದ್ಯಂತ ಸಾವಿರಾರು ಡಾಲರ್ ಖರ್ಚು ಮಾಡ್ತಾ ಇದ್ದೇವೆ ಮತ್ತು ಆಂದೋಲನವು ಬೆಳೆಯುತ್ತಾ ಇದೆ. ಹೊಟ್ಟೆ ಉರಿಸಿಕೊಳ್ಳುವವರು ಉರಿಸಿಕೊಳ್ಳಿ, ಆದರೆ ನಾವು ನಮ್ಮ ತತ್ವಗಳಿಗೆ ಬದ್ಧರಾಗಬೇಕು. ಪಂಚತತ್ವದ ಮಾರ್ಗವನ್ನು ನಾವು ಅನುಸರಿಸಿದ್ರೆ ನಮ್ಮ ಆಂದೋಲನವು ಕಪಟಿ ಸನ್ಯಾಸಿಗಳ ಧರ್ಮಾಂಧರ, ಆ ತಾತ್ವಿಕರ ಮತ್ತು ವಿಜ್ಞಾನಿಗಳ ಅಡೆತಡೆಗಳಿಗೆ ಜಗ್ಗದೆ ಮುಂದುವರಿಯುತ್ತದೆ. ಏಕೆಂದರೆ ಇದು ಎಲ್ಲಾ ಪ್ರಾಪಂಚಿಕ ಪರಿಗಣನೆಗಳನ್ನು ಮೀರಿದಾಗಿದೆ. ಆದ್ದರಿಂದ ಇಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಚಾರಕರು ಇಂತಹ ನೀಚರು ಅಥವಾ ಮೂರ್ಖರು ಅವರಿಗೆ ಹೆದರಬಾರದು ಅಂತೇಳಿ ಹೇಳ್ತಾರೆ. 7ನೇ ಅಧ್ಯಾಯದ ಶ್ಲೋಕಗಳು ಇಲ್ಲಿ ಕೃಷ್ಣ ಪ್ರಜ್ಞೆಯ ಜಗತ್ ಪ್ರವಾಹವನ್ನು ವರ್ಣಿಸ್ತಾರೆ. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಕೃಪೆಯು ಇಡೀ ಜಗತ್ತನ್ನು ತನ್ನ ಆ ಪ್ರವಾಹದಲ್ಲಿ ಮುಳುಗಿಸ್ತಾರೆ. ಯುರೋಪಿಯನ್ನರು ಮತ್ತು ಅಮೆರಿಕನರು, ಬ್ರಾಹ್ಮಣರು ಮತ್ತು ಸನ್ಯಾಸಿಗಳು ಆಗಲಾರರು ಎಂಬ ಆಕ್ಷೇಪಣೆಯೂ ಸಹ ಅದು ಕೊಚ್ಚಿ ಹೋಗ್ತದೆ. ಯಾವುದು ಕೂಡ ಈ ಪ್ರವಾಹದ ಮುಂದೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣದಾಸ ಕವಿರಾಜರ ಮಾತುಗಳಿಂದ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ ಮತ್ತು ಸಂಕೀರ್ತನ ಆಂದೋಲನ ಅವನ್ನು ಪ್ರಾರಂಭಿಸಿದ ಸ್ಥಳವನ್ನು ತಮ್ಮ ವಿಶ್ವವ್ಯಾಪ್ತಿ ಆಂದೋಲನದ ನೆಲೆಗಟ್ಟನ್ನಾಗಿ ಮಾಡಿಕೊಳ್ಳಬೇಕೆಂಬ ಪ್ರಭುಪಾದರ ಆಸೆ ಇನ್ನಷ್ಟು ಜಾಸ್ತಿ ಆಯಿತು. ಪಂಚತತ್ವ ನವದೀಪದಲ್ಲಿ ಪ್ರಾರಂಭವಾಯಿತು. ನಂತರ ಭಗವಂತನ ಪ್ರೇಮದ ಅಲೆಗಳು ಇಲ್ಲಿಂದಲೇ ಹೊರಗೆ ನುಗ್ಗಿ ಹರಿದಿದ್ದವು. ಶ್ರೀಧಾಮ ಮಾಯಾಪುರದಲ್ಲಿ ಮಳೆಗಾಲದ ಬಳಿಕ ಕೆಲವೊಮ್ಮೆ ಭಾರಿ ಪ್ರವಾಹ ಉಂಟಾಗ್ತದೆ. ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳ ಆ ಭಗವಂತನ ಪ್ರೇಮ ಪ್ರವಾಹವು
ಜಗತ್ತಿನ ಆದ್ಯಂತ ಹರಡ್ಬೇಕು ಅಂತ ಹೇಳಲಿಕ್ಕೆ ಇದು ಒಂದು ಸೂಚನೆ, ಸಂಕೇತ. ಏಕೆಂದ್ರೆ ಇದು ಮುದುಕರು, ಯುವಕರು, ಹೆಂಗಸರು, ಮಕ್ಕಳು ಸೇರಿದಂತೆ ಎಲ್ಲರಿಗೂ ಕೂಡ ಒಳ್ಳೆಯದೆ. ಚೈತನ್ಯ ಮಹಾಪ್ರಭುಗಳ ಎಲ್ಲರ ಶ್ರೇಯಸ್ಸು ಇದರಿಂದ ಆಗ್ತದೆ, ಶ್ರೇಯಸ್ಕರ. ಚೈತನ್ಯ ಮಹಾಪ್ರಭುಗಳ ಕೃಷ್ಣ ಪ್ರಜ್ಞಾ ಆಂದೋಲನವು ಎಷ್ಟು ಶಕ್ತಿಶಾಲಿ ಎಂದ್ರೆ ಅದು ಇಡೀ ಜಗತ್ತನ್ನೇ ಅಲ್ಲಿ ಮುಳುಗಿಸಬಲ್ಲದು ಮತ್ತು ಭಗವಂತನ ಆ ಪ್ರೇಮದ ವಿಷಯದಲ್ಲಿ ಎಲ್ಲಾ ವರ್ಗದ ಜನರಲ್ಲೂ ಕೂಡ ಆಸಕ್ತಿ ಮೂಡಿಸ್ತದೆ. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಮತ್ತು ಚಟುವಟಿಕೆಗಳ ತತ್ವಗಳ ಆಧಾರದಲ್ಲಿ ಇಸ್ಕಾನ್ ಅನ್ನು ಅಧಿಕೃತಗೊಳಿಸುವ ಅನೇಕ ಇತರ ಸಾಕ್ಷಾತ್ಕಾರಗಳನ್ನು ಪ್ರಭುಪಾದರು ಆದಿಲೀಲೆಯ 7ನೇ ಅಧ್ಯಾಯದಲ್ಲಿ ಕಂಡ್ರು. ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಿದ್ದು ಸಮಾಜದ ಕೆಲವು ವರ್ಗಗಳ ಜನರನ್ನು ಮುಕ್ತರನ್ನ ಆಗಿಸ್ಲಿಕ್ಕೆ ಮಾಡಿದ ಇದೊಂದು ತಂತ್ರ. ಹಾಗೆ ಮಾಡದಿದ್ರೆ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಗೌರವವನ್ನು ತೋರಿಸ್ತಿರ್ಲಿಲ್ಲ ಎಂದು ಕೃಷ್ಣದಾಸ ಕವಿರಾಜ ಹೇಳ್ತಾರೆ. ಪ್ರಭುಪಾದರು ಇದನ್ನು ವ್ಯಾಖ್ಯಾನಿಸುತ್ತಾ ಕೃಷ್ಣ ಪ್ರಜ್ಞೆಯ ಲಾಭಗಳನ್ನು ಸಮಾಜದ ಎಲ್ಲಾ ವರ್ಗದ ಜನರಿಗೆ ದೊರೆಯುವಂತೆ ಮಾಡಲು ತಾವು ಸಹ ಕೆಲವು ತಂತ್ರಗಳನ್ನು ಮತ್ತೆ ಯೋಜನೆಗಳನ್ನು ರೂಪಿಸಿರುವುದಾಗಿ ಹೇಳಿದ್ರು. ತಾವು ಹೆಂಗಸರನ್ನು ತಮ್ಮ ಆಂದೋಲನದಲ್ಲಿ ಸೇರಿಸಿಕೊಂಡಿರುವುದನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ಅವರು ಬರೆದ್ರು, ಆದ್ದರಿಂದ ಶಾಸ್ತ್ರೋಕ್ತವಾಗಿ ನಿಯಮ ನಿಬಂಧನೆಗಳನ್ನು ಪ್ರಚಾರಕನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದದ್ದು ಕಡ್ಡಾಯ. ಆದರೆ ಅದೇ ವೇಳೆಗೆ ಪತಿತರ ಉದ್ಧಾರವು ಸಶಕ್ತವಾಗಿ ಮುಂದುವರಿಸಲು ಅವನು ಮಾರ್ಗಗಳನ್ನು ರೂಪಿಸಬೇಕು ಅಂತೇಳಿ ಇಲ್ಲಿ ಪ್ರಭುಪಾದರು ಕೂಡ ಬರೀತಾ ಇದ್ರು. ಯಾವ್ಯಾವ ರೀತಿಯಲ್ಲಿ ಮಾಡ್ಬೇಕು ಈ ಸಂಕೀರ್ತನ ಆಂದೋಲನವನ್ನು ಅಂತ ಹೇಳ್ತಾರೆ. ಯಾರು ಓದ್ಲಿಕ್ಕೆ? ಲತಾ ಪೂಜಾರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಜೂನ್ 27, 1973 ಮಾಯಾಪುರದಿಂದ ಪ್ರಭುಪಾದರು ಕಲ್ಕತ್ತಾಕ್ಕೆ ಹೋದರು. ಅವರು ತಮಾಲ ಕೃಷ್ಣ ಗೋಸ್ವಾಮಿಗೆ ಬರೆದರು, ಜಾರ್ಜ್ ನಮಗೆ ನೀಡಿರುವ ಹೊಸ ಮನೆಯಲ್ಲಿ ನಾನು ಅತ್ಯಂತ ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡಲು ಲಂಡನ್ನಿಗೆ ಬರಬೇಕಾಗಬಹುದೆಂದು ಶ್ಯಾಮಸುಂದರನು ಸಲಹೆ ನೀಡಿದ್ದಾನೆ. ಆದರೆ ನಾನು ಯುರೋಪ್ ಅಥವಾ ಅಮೆರಿಕಗೆ ಹಿಂದಿರುಗುವ ಮೊದಲು ಮುಂಬಯಿಯ ವ್ಯವಹಾರಗಳನ್ನು ಒಂದು ನಿರ್ದಿಷ್ಟ ನಿತ್ಯರ್ಥಕ್ಕೆ ತರಬೇಕೆಂದಿದ್ದೇನೆ. ಮುಂಬಯಿಯಲ್ಲಿ ನಾನು ಇಳಿದುಕೊಳ್ಳಲು ಒಂದು ಅನುಕೂಲವಾದ ಜಾಗವಿದ್ದರೆ ನಾನು ಕೂಡಲೇ ಅಲ್ಲಿಗೆ ಬಂದು ಅಲ್ಲಿಂದ ಲಂಡನ್ನಿಗೆ ಹೋಗಬಹುದು. ತಮ್ಮ ಪ್ರವಾಸ ಕಾರ್ಯಕ್ರಮವನ್ನು ಪರಿಶೀಲಿಸುತ್ತಾ ಪ್ರಭುಪಾದರು ಅಲ್ಟ್ ರಸ್ತೆಯಲ್ಲಿದ್ದ ಕಲ್ಕತ್ತಾ ದೇವಾಲಯದಲ್ಲಿ ಕೆಲವು ದಿನಗಳನ್ನು ಕಳೆದರು. ಅವರನ್ನು ಕಾಣಲೆಂದು ಬಂದ ಜನಕ್ಕೆ ಯಾವುದೇ ನಿರ್ಬಂಧವಿರಲಿಲ್ಲ. ಹೀಗಾಗಿ ಅವರು ಕೊಠಡಿಯ ಸ್ಥಳೀಯ ಬಂಗಾಳಿಗಳಿಂದ ಹಾಗೂ ಶಿಷ್ಯರಿಂದ ಬಹುವೇಳೆ ತುಂಬುತ್ತಿರುತ್ತಿತ್ತು. ಬಿಳಿಯ ದಪ್ಪಟಿಯ ಮೇಲೆ ಸಂದರ್ಶಕರು ಕುಳಿತಿರುತ್ತಿದ್ದರು. ಸಂಜೆಯ ವೇಳೆ ಯಾರಾದರೂ ಮನೆಯಲ್ಲಿ 1 ಗಂಟೆಯ ಕಾಲ ಕೃಷ್ಣ ಪ್ರಜ್ಞೆಯ ಪ್ರಚಾರ ಮಾಡುವ ಅವಕಾಶ ಸಿಕ್ಕರೆ ನಗರದ ಇಕ್ಕಟ್ಟು ಬೀದಿಗಳಲ್ಲಿ ಮೈಲುಗಟ್ಟಲೆ ಪ್ರಯಾಣ ಮಾಡಬೇಕಿದ್ದರೂ ಲೆಕ್ಕಿಸದೆ ಪ್ರಭುಪಾದರು ಹೋಗಿ ಬರುತ್ತಿದ್ದರು. ಶೀಲ ಪ್ರಭುಪಾದರ ಸಹೋದರಿಯಾದ ಭವತಾರಾಣಿಯು ಪ್ರಭುಪಾದರ ಶಿಷ್ಯರಿಗೆ ಆಕೆ ಪಿಸಿಮಾ ಎಂದೇ ಪರಿಚಿತಳಾಗಿದ್ದಳು. ತನ್ನ ಪ್ರೀತಿಯ ಸಹೋದರಿಯನ್ನು ಕಾಣಲೆಂದು ಆಗಾಗ್ಗೆ ಕಲ್ಕತ್ತಕ್ಕೆ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಳು ಮತ್ತು ಸಾಮಾನ್ಯವಾಗಿ ಪ್ರಭುಪಾದರಿಗಾಗಿ ತಾನೇ ಅಡುಗೆ ಮಾಡುತ್ತಿದ್ದಳು. ಒಂದು ದಿನ ಆಕೆ ಮಾಡಿದ ಕೌಚರಿಗಳನ್ನು ತಿಂದ ಕೆಲವು ಗಂಟೆಗಳ ಅನಂತರ ಪ್ರಭುಪಾದರಿಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ತಮ್ಮ ಕೊಠಡಿಯ ಬಾಗಿಲು ಮುಚ್ಚಿಕೊಂಡು ಅವರು ಹಾಸಿಗೆಯಲ್ಲಿ ಮಲಗಿದರು. ಅವರ ಅನುಯಾಯಿಗಳಿಗೆ ತುಂಬಾ ಚಿಂತೆಯಾಯಿತು. ಅವರ ಸೇವಕನಾದ ಸುಧಕೀರ್ತಿಯು ಕೋಣೆಯ ಒಳಗೆ ಹೋಗಿ ನೋಡಿದಾಗ ಅವರು ನೋವಿನಿಂದ ಹೊರಾಳುತ್ತಿದ್ದರು. ಶೀಲ ಪ್ರಭುಪಾದರು, ಏನಾಯಿತು? ಪ್ರಭುಪಾದರು ಉತ್ತರಿಸಿದರು, ಹೊಟ್ಟೆ ನೋವು. ಆ ಕೊಬ್ಬರಿಯ ಕೌಚರಿ ಅದು ಸರಿಯಾಗಿ ಬೆಂದಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರೇಮರಾಘವ ಮಾತಾಜಿ ಓದಿ. ಹರೇ ಇಲ್ಲವಾ? ಕೃಷ್ಣ. ಹರೇ ಕೃಷ್ಣ. ನೋವು ರಾತ್ರಿಯೆಲ್ಲಾ ಮುಂದುವರಿಯಿತು. ಭಕ್ತರು ನಿರಂತರವಾಗಿ ಅವರ ದೇಹವನ್ನು, ಮುಖ್ಯವಾಗಿ ಹೊಟ್ಟೆಯನ್ನು ನೀವುತ್ತಿದ್ದರು. ಆದರೆ ಪ್ರತಿ ಉಸಿರಿಗೂ ಅವರು ನರಳುತ್ತಿದ್ದರು.
ಶಿಶಿಮಾ ಅಲ್ಲೇ ಬಳಿಯಲ್ಲಿ ನಿಂತಿದ್ದಳು. ಪ್ರಭುಪಾದರ ಆಸ್ಪತ್ರೆಯ ವೇಳೆಯಲ್ಲೂ ಆಕೆ ಅವರಿಗಾಗಿ ಏನಾದರೂ ಅಡಿಗೆ ಮಾಡಿ ತರಬಹುದೆಂದು ಶಿಷ್ಯರು ಹೆದರಿದರು. ನರಸಿಂಹದೇವರ ಪಟವನ್ನು ಪೀಠದ ಮೇಲಿನಿಂದ ತಂದು ತಮ್ಮ ಹಾಸಿಗೆ ಪಕ್ಕದಲ್ಲಿಡಬೇಕೆಂದು ಪ್ರಭುಪಾದರು ಹೇಳಿದರು. ಪ್ರಭುಪಾದರು ಮರಣ ಹೊಂದಲಿದ್ದಾರೇನೋ ಎಂದು ಕೆಲವು ಶಿಷ್ಯರು ಹೆದರಿದರು. ಅಸ್ವಸ್ಥತೆಯು ಮರುದಿನವೂ ಮುಂದುವರಿದಾಗ ಭಕ್ತರು ಸ್ಥಳೀಯ ಕವಿರಾಜ ಆಯುರ್ವೇದ ವೈದ್ಯನನ್ನು ಕರೆತಂದರು. ಮುದುಕನಾದ ಕವಿರಾಜನು ಬಂದು ಪ್ರಭುಪಾದರ ಅನಾರೋಗ್ಯವನ್ನು ರಕ್ತಭೇದಿ ಎಂದು ನಿರ್ಣಯಿಸಿದನು. ಆತನು ಔಷಧವನ್ನೇನೋ ಕೊಟ್ಟನು, ಆದರೆ ಅದು ಪರಿಣಾಮ ಬೀರಲಿಲ್ಲ. ಆ ಬಳಿಕ ಪ್ರಭುಪಾದರು ಭವಾನಂದನನ್ನು ತಮ್ಮ ಕೋಣೆಗೆ ಕರೆದು ತಮಗೆ ಕರಿದ ಪೂರಿಗಳು ಕೊಂಚ ಪಟಾಲ, ಚಿಕ್ಕ ಕುಂಬಳ ಮತ್ತು ಉಪ್ಪು ಸಿದ್ಧ ಮಾಡಿಕೊಡಲು ಹೇಳಿದರು. ಭವಾನಂದನು ಒಪ್ಪಲಿಲ್ಲ. ಅಂತಹ ಕರಿದ ತಿನಸುಗಳು ಅವರ ಅನಾರೋಗ್ಯದ ವೇಳೆ ಒಳ್ಳೆಯದಲ್ಲವೆಂದು ಅವನು ಹೇಳಿದನು. ಆದರೆ ತಮ್ಮ ಬಾಲ್ಯದ ಕಾಲದಲ್ಲಿ ರಕ್ತಭೇದಿಗೆ ತಮ್ಮ ತಾಯಿ ಅದನ್ನೇ ಔಷಧವಾಗಿ ನೀಡುತ್ತಿದ್ದಳೆಂದು ಪ್ರಭುಪಾದರು ಹೇಳಿದರು. ಅನಂತರ ಅವರು ತಮ್ಮ ಸೋದರಿಯನ್ನು ಕರೆದು ಬಂಗಾಳಿಯಲ್ಲಿ ಆಕೆಗೆ ಪೂರಿ ಮತ್ತು ಪಟಾಲ ತಯಾರಿಸಲು ಹೇಳಿದರು. ಆಹಾರ ತೆಗೆದುಕೊಂಡ ಕೆಲವು ಗಂಟೆಗಳ ಬಳಿಕ ಅವರು ಭವಾನಂದನನ್ನು ಮತ್ತೆ ಕರೆದರು. ಅವರ ಆರೋಗ್ಯ ಉತ್ತಮಗೊಂಡಿತ್ತು. ನೋಡಿದೆಯಾ, ನನ್ನ ತಾಯಿ ಮಾಡಿದ್ದು ಸರಿಯಾಗಿಯೇ ಇತ್ತು ಎಂದು ಅವರೆಂದರು. ಶ್ಯಾಮಸುಂದರನಿಂದ ಒಂದು ಸುದೀರ್ಘ ತಂತಿ ಸಮಾಚಾರ ಬಂತು. ಲಂಡನ್ನಿನಲ್ಲಿ ಪ್ರಭುಪಾದರಿಗಾಗಿ ಕಾಯುತ್ತಿದ್ದ ಪ್ರಚಾರದ ಅವಕಾಶಗಳನ್ನು ಅವನು ವೈಭವೀಕರಿಸಿದ್ದನು. ಲಂಡನ್ನಿನ ವಿಮಾನ ನಿಲ್ದಾಣದಲ್ಲಿ ನಿಮ್ಮನ್ನು ಎದುರುಗೊಂಡು ಅತ್ಯಂತ ವೈಭವದಿಂದ ನಡೆಯಲಿರುವ ಮುಖ್ಯ ಘಟನೆಯಾದ ರಥಯಾತ್ರೆಯ ಜಾಗಕ್ಕೆ ನಿಮ್ಮನ್ನು ಹೆಲಿಕಾಪ್ಟರ್ನಲ್ಲಿ ಕರೆದೊಯ್ಯಲಾಗುವುದು. ಮೆರವಣಿಗೆಯು ಪೀಕಾಡಿಲಿ ಬೀದಿಯಿಂದ ಮೊದಲುಗೊಂಡು ಟ್ರಫಾಲರ್ ಚೌಕದ ಬಾರಿ ಚಪ್ಪರದಲ್ಲಿ ತನ್ನ ಶಿಖರ ಮುಟ್ಟುತ್ತದೆ. ಕೆಲವು ಅತ್ಯಂತ ಮುಖ್ಯ ವ್ಯಕ್ತಿಗಳನ್ನು ಒಳಗೊಂಡಂತೆ ಲಕ್ಷಾಂತರ ಮಂದಿ ಇಂಗ್ಲಿಷರು ತಮ್ಮನ್ನು ಕಾಣಲು ಕಾತರರಾಗಿದ್ದಾರೆ. ರಾಣಿಯ ಹಿರಿಯ ಮಗನಾದ ರಾಜಕುಮಾರ ಚಾರ್ಲ್ಸ್ಗೆ ತಾವು ಕೃಷ್ಣ ಪ್ರಜ್ಞೆ ಬಗ್ಗೆ ತಿಳಿಸಿಕೊಡಲು ಏರ್ಪಾಡುಗಳನ್ನು ಮಾಡಲಾಗುತ್ತಿದೆ ಎಂದು ಅವನು ತಿಳಿಸಿದ್ದನು. ಕೆಲವು ಆಶ್ವಾಸನೆಗಳು ಉತ್ಪ್ರೇಕ್ಷಿತವೆಂದು ಪ್ರಭುಪಾದರಿಗೆ ತಿಳಿದಿತ್ತು. ಆದರೆ ಇಂಗ್ಲೆಂಡಿನಲ್ಲಿ ಮತ್ತೆ ಪ್ರಚಾರ ಮಾಡುವ ಅವರ ಆಸೆಯು ಪ್ರಬಲವಾಗಿತ್ತು. ಲಂಡನ್ನಿಗೆ ಓದ್ಲ ಮಾತಾಜಿ 45 ನಿಮಿಷಗಳ ಪ್ರಯಾಣದ ದೂರದಲ್ಲಿದ್ದ ಒಂದು ದೊಡ್ಡ ಎಸ್ಟೇಟ್ ಅನ್ನು ಜಾರ್ಜ್ ಹ್ಯಾರಿಸನ್ ಭಕ್ತರಿಗೆ ನೀಡಿದ್ದನು. ತಾವು ಅಲ್ಲಿಗೆ ಹೋಗಿ ಜನ್ಮಾಷ್ಟಮಿಯ ದಿನ ಅಲ್ಲಿ ರಾಧಾ ಮತ್ತು ಕೃಷ್ಣರ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸುವುದಾಗಿ ಪ್ರಭುಪಾದರು ಹೇಳಿದ್ದರು. ಆದರೆ ಈಗಲೂ ಜನ್ಮಾಷ್ಟಮಿಗೆ 1 ತಿಂಗಳು ಮೊದಲು ಅವರು ಶ್ಯಾಮಸುಂದರನ ಆಹ್ವಾನದಿಂದ ಗಾಢವಾಗಿ ಪ್ರಭಾವಿತರಾಗಿದ್ದರು. ರಕ್ತ ಬೀದಿಯಿಂದ ತುಂಬಾ ನಿತ್ರಾಣರಾಗಿದ್ದರೂ ಸಹ ಕೂಡಲೇ ಲಂಡನ್ನಿಗೆ ಹೋಗುವ ಬಗ್ಗೆ ಅವರು ಯೋಚಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಕಲ್ಕತ್ತಾದಲ್ಲಿ ತಮ್ಮೊಂದಿಗಿದ್ದ GBC ಕಾರ್ಯದರ್ಶಿಗಳು ಮತ್ತು ಸನ್ಯಾಸಿಗಳನ್ನು ತಮ್ಮ ಕೊಠಡಿಗೆ ಪ್ರಭುಪಾದರು ಕರೆಸಿಕೊಂಡರು. ಪ್ರಭುಪಾದರು ಹಾಸಿಗೆಯ ಮೇಲೆ ಕುಳಿತಿದ್ದರು ಮತ್ತು ಉಳಿದವರು ನೆಲದ ಮೇಲೆ. ಪ್ರಭುಪಾದರು ಅವರ ಸಲಹೆ ಕೇಳಿದರು. ಪ್ರಭುಪಾದರು ವಿಶ್ರಾಂತಿಗಾಗಿ ಮತ್ತು ಚೇತರಿಕೆಗಾಗಿ ಲಾಸ್ ಏಂಜಲೀಸ್ ಅಥವಾ ಹವಾಯಿನಂತ ಹೆಚ್ಚು ಆರೋಗ್ಯಕರ ಹವಾಗುಣವಿರುವ ಜಾಗಕ್ಕೆ ಹೋಗಬೇಕೆಂದು ಅವರೆಲ್ಲರೂ ತೀರ್ಮಾನಿಸಿದರು. ಹವಾಯಿ ಅತ್ಯುತ್ತಮ, ಏಕೆಂದರೆ ಅಲ್ಲಿ ಹವಾಗುಣ ಪ್ರಶಸ್ತವಾಗಿರುತ್ತದೆ. ಜೊತೆಗೆ ಪ್ರಭುಪಾದರಿಗೆ ಅಡಚಣೆಗಳು ಅಷ್ಟಾಗಿರುವುದಿಲ್ಲ. ಆದ್ದರಿಂದ ಪ್ರಭುಪಾದರು ಅಲ್ಲಿಗೆ ಹೋಗುವುದೇ ಅತ್ಯಂತ ಸೂಕ್ತವೆಂದು ಅವರೆಲ್ಲರೂ ನಿರ್ಧರಿಸಿದಾಗ ಪ್ರಭುಪಾದರು ಅರೆ ಮನಸ್ಸಿನಿಂದ ಒಪ್ಪಿದರು. ಆದರೆ ಹಠಾತ್ತನೆ ಅವರು ನೆಟ್ಟಗೆ ಕೂತು ತಾವು ಪಶ್ಚಿಮ ದೇಶಕ್ಕೆ ಹೋಗುವುದಾಗಿಯೂ ಆದರೆ ಹವಾಯಿಗಲ್ಲ, ಲಂಡನ್ನಿಗೆಂದು ಚೇತರಿಕೆಗಾಗಿ ಎಲ್ಲ ಪ್ರಚಾರಕ್ಕೆಂದು ಘೋಷಿಸಿದರು. ಅವರೆಂದರು, ಚೆನ್ನಾಗಿ ಕಾದಿರುವಾಗ ಕಬ್ಬಿಣವನ್ನು ಬಡಿಯಬೇಕು. ಅದು ಇಂಗ್ಲಿಷ್ ನಾಣ್ಣುಡಿಯಲ್ಲವೇ? ಹಾಗೆ ಬಡಿದರೆ ಕಬ್ಬಿಣವನ್ನು ಬೇಕಾದ ಆಕಾರಕ್ಕೆ ಬಗ್ಗಿಸಬಹುದು. ಪಶ್ಚಿಮ ದೇಶಗಳಲ್ಲಿ ಜನರು ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಆಧ್ಯಾತ್ಮಿಕ ಜ್ಞಾನೋದಯವನ್ನು ನೀಡಬೇಕು. ಪ್ರಭುಪಾದರು ತಮ್ಮ ಶಕ್ತಿಶಾಲಿ ಮಾತುಗಳಿಂದ ತಮ್ಮ ಶಿಷ್ಯರಿಗೆ ಕೂಡಲೇ ಮನವರಿಕೆ ಮಾಡಿಕೊಟ್ಟರು. ಅವರ ಮಾತನ್ನು ಮುಂದುವರಿಸಿದರು.
ಪಶ್ಚಿಮ ದೇಶಗಳಲ್ಲಿ 2 ದಾರಿ ತಪ್ಪಿಸುವ ಸಿದ್ಧಾಂತಗಳಿವೆ. ಒಂದು, ಜಡದಿಂದ ಜೀವ ಹುಟ್ಟುತ್ತದೆ ಎಂಬುದು. ಇನ್ನೊಂದು, ಸಾವಿನ ಬಳಿಕ ಜೀವನವಿಲ್ಲ. ಆದ್ದರಿಂದ ಈ ಜೀವನವನ್ನು ಸುಮ್ಮನೆ ಭೋಗಿಸಬೇಕು ಎಂಬುದು. ಎಲ್ಲವೂ ಜಡವೆಂದು ಅವರು ಹೇಳುತ್ತಾರೆ. ಆದ್ದರಿಂದ ಈ ಕೃಷ್ಣ ಪ್ರಜ್ಞಾ ಆಂದೋಲನವು ಹರಡಿದಂತೆ ಸಮುದಾಯವಾದಿಗಳು ಸೊಲ್ಲಡಗುತ್ತದೆ. ಜನರು ತಾವು ಐಕ್ಯತೆಯಾಗಿ ಪ್ರಯತ್ನಿಸುತ್ತಿದ್ದೇವೆ ಎನ್ನುತ್ತಾರೆ. ಆದರೆ ಆ ದಾರಿಯಲ್ಲಿ ಅದನ್ನು ಸಾಧಿಸಲು ಸಾಧ್ಯವಿಲ್ಲವೆಂದು ತಿಳಿಯುವಷ್ಟು ಬುದ್ಧಿ ಅವರಿಗಿಲ್ಲ. ಅವರು ಜಟಿಲವಾದ ದೊಡ್ಡ ಲೀಗ್ ಆಫ್ ನೇಷನ್ಸ್ ಮತ್ತು ಈಗ ಯುನೈಟೆಡ್ ನೇಷನ್ಸ್ ಸ್ಥಾಪಿಸಿಕೊಂಡಿದ್ದಾರೆ. ಆದರೆ ಅವೆಲ್ಲವೂ ಸೋಲುತ್ತವೆ. ಆದರೆ ಈ ಸರಳ ನಿಧಾನವಾದ ರಥಯಾತ್ರೆಯು ಪ್ರಪಂಚದಲ್ಲೆಲ್ಲ ಹರಡುತ್ತಿದೆ. ಜಗನ್ನಾಥ ಎಂದರೆ ಬ್ರಹ್ಮಾಂಡದ ಒಡೆಯ ಎಂದು ಅರ್ಥ. ಆದ್ದರಿಂದ ಇಸ್ಕಾನ್ನ ಮೂಲಕ ಈಗ ಜಗನ್ನಾಥನು ಅಂತಾರಾಷ್ಟ್ರೀಯ ದೇವರಾಗಿದ್ದಾನೆ. ಆದ್ದರಿಂದ ನಾನು ಪಶ್ಚಿಮಕ್ಕೆ ಹೋಗಿ ಅವರಿಗೆ ಈ ವಿಷಯಗಳನ್ನು ತಿಳಿಸಲು ಬಯಸುತ್ತೇನೆ. ಸ್ವಲ್ಪ ಮೇಲೆ ಮಾತಾಡಿ. ತಮಗಾಗಿ ಕಾಯುತ್ತಿದ್ದ ಪ್ರಚಾರ ಕಾರ್ಯಕ್ಕಾಗಿ ಕೂಡಲೇ ಲಂಡನ್ನಿಗೆ ವಿಮಾನದಲ್ಲಿ ಹೊರಡಲು ಪ್ರಭುಪಾದರು ದೈಹಿಕವಾಗಿ ಅಸಮರ್ಥರಾಗಿ ತೋರಿದ್ದರೂ ಸಹ ಇದು ಸಹ ಕೃಷ್ಣನ ಇನ್ನೊಂದು ಪವಾಡವೆಂದು ತಿಳಿದು ಅವರ ಶಿಷ್ಯರು ಪ್ರಭುಪಾದರ ಇಚ್ಛೆಗೆ ತಲೆಬಾಗಿದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ಇಲ್ಲಿ ಜೂನ್ 27, 1973 ಮಾಯಾಪುರದಿಂದ ಪ್ರಭುಪಾದ್ರಿಗೆ ಕಲ್ಕತ್ತಕ್ಕೆ ಹೋಗ್ತಾರೆ. ಅಲ್ಲಿ ತಮಾಲ ಕೃಷ್ಣ ಆ ಗೋಸ್ವಾಮಿಗೆ ಅವರು ಕಾಗದವನ್ನು ಬರೀತಾರೆ. ಜಾರ್ಜ್ ನಮಗೆ ನೀಡಿರುವ ಹೊಸ ಮನೆಯಲ್ಲಿ ನಾನು ಅತ್ಯಂತ ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡಲು ಈಗ ಲಂಡನ್ನಿಗೆ ಬರಬೇಕಾಗಬಹುದೆಂದು ಶ್ಯಾಮಸುಂದರನು ನನಗೆ ಸಲಹೆ ನೀಡಿದ್ದಾನೆ. ಆದ್ರೆ ನಾನು ಯುರೋಪ್ ಅಥವಾ ಅಮೆರಿಕಕ್ಕೆ ಹಿಂದಿರುಗುವ ಮೊದಲು ಆ ಬೊಂಬಾಯಿಯ ವ್ಯವಹಾರಗಳನ್ನು ಒಂದು ನಿರ್ದಿಷ್ಟ ಇತಿಹಾಸಕ್ಕೆ ತರಬೇಕು ಅಂತ ಇದ್ದೇನೆ. ಬೊಂಬಾಯಿಯಲ್ಲಿ ನಾನು ಇಳಿದುಕೊಳ್ಳಲಿಕ್ಕೆ ಒಂದು ಅನುಕೂಲಕರವಾದ ಜಾಗವಿದ್ರೆ ನಾನು ಕೂಡ್ಲೇ ಅಲ್ಲಿಗೆ ಬರ್ತೇನೆ. ಅಲ್ಲಿಂದ ಮತ್ತೆ ನಾನು ಲಂಡನ್ನಿಗೆ ಹೋಗ್ಬೋದು ಅಂತ ಹೇಳ್ತಾರೆ. ತಮ್ಮ ಪ್ರವಾಸ ಕಾರ್ಯಕ್ರಮವನ್ನು ಅವರು ಪರಿಶೀಲಿಸ್ತಾ ಪ್ರಭುಪಾದರು ಆಲ್ಬರ್ಟ್ ರಸ್ತೆಯಲ್ಲಿದ್ದ ಕಲ್ಕತ್ತಾ ದೇವಾಲಯದಲ್ಲಿ ಕೆಲವು ದಿನಗಳಲ್ಲಿ ಕಳೀತಾರೆ. ಅವರನ್ನು ಕಾರಣಲೆಂದು ಬಂದ ಜನಕ್ಕೆ ಯಾವುದೇ ನಿರ್ಬಂಧವಿರ್ತಿರ್ಲಿಲ್ಲ. ಹೀಗಾಗಿ ಅವರು ಕೊಠಡಿಯ ಸ್ಥಳಗಳಿಂದ ಅಲ್ಲಿಯ ಸ್ಥಳೀಯ ಬಂಗಾಳಿ ಅವರಿಂದ ಹಾಗೂ ಶಿಷ್ಯರಿಂದ ಬಹು ವೇಳೆ ಅದು ಆ ಕೊಠಡಿ ಅವರದ್ದು ತುಂಬಿರ್ತಿತ್ತು. ಯಾವಾಗ್ಲೂ ಬಿಳಿಯ ದುಪ್ಪಟ್ಟಿಯ ಮೇಲೆ ಸಂದರ್ಶಕರು ಎಲ್ಲರೂ ಆ ಬಿಳಿಯ ಬಟ್ಟೆ ಅದರಲ್ಲಿ ಮೇಲೆ ಕುಳಿತಿರ್ತಿದ್ರು. ಸಂಜೆ ವೇಳೆ ಯಾರಾದ್ರೂ ಮನೆಯಲ್ಲಿ 1 ಗಂಟೆಯ ಕಾಲ ಕೃಷ್ಣ ಪ್ರಜ್ಞೆಯ ಪ್ರಚಾರ ಮಾಡುವ ಅವಕಾಶ ಸಿಕ್ಕರೆ ನಗರದ ಇಕ್ಕಟ್ಟು ಬೀದಿಗಳಲ್ಲಿ ಮೈಲಿಗಟ್ಲೆ ಪ್ರಯಾಣ ಮಾಡಬೇಕಿದ್ರು ಲೆಕ್ಕಿಸದೆ ಪ್ರಭುಪಾದರು ಅಲ್ಲಿಗೆ ಹೋಗಿ ಬರ್ತಿದ್ರು. ಶೀಲ ಪ್ರಭುಪಾದರ ಸೋದರಿಯಾದ ಭವತಾರಿಣಿಯು ಅಲ್ಲಿ ಅಂದ್ರೆ ಆ ಪ್ರಭುಪಾದರ ಶಿಷ್ಯರಿಗೆ ಆಕೆ ಪಿಶಿಮಾ ಅಂತ ಹೇಳಿ ಅವರು ಪರಿಚಿತಲಾಗಿದ್ಲು. ಅವಳು ತನ್ನ ಪ್ರೀತಿಯ ಸೋದರನನ್ನು ಕಾಣಲೆಂದು ಆಗಾಗ್ಗೆ ಕಲ್ಕತ್ತಕ್ಕೆ ಬಂದು ದೇವಾಲಯಕ್ಕೆ ಭೇಟಿ ನೀಡ್ತಿದ್ಲು. ಸಾಮಾನ್ಯವಾಗಿ ಪ್ರಭುಪಾದರಿಗೆ ಅವಳೇ ಅಡಿಗೆ ಮಾಡ್ತಿದ್ಲು. ಒಂದು ದಿನ ಆಕೆ ಮಾಡಿದ ಕಚೋರಿ ಅದು ಇರ್ಬೇಕು, ಅದನ್ನು ತಿಂದು ಕೆಲವು ಗಂಟೆಗಳ ನಂತರ ಪ್ರಭುಪಾದರಿಗೆ ತೀವ್ರವಾಗಿ ಹೊಟ್ಟೆ ನೋವು ಕಾಣಿಸಿಕೊಳ್ತದೆ. ಅವರು ಕೊಠಡಿಯ ಬಾಗಿಲನ್ನು ಮುಚ್ಚಿಕೊಂಡು ಅವರ ಹಾಸಿಗೆಯಲ್ಲಿ ಮಲಗ್ತಾರೆ. ಅವರ ಅನುಯಾಯಿಗಳಿಗೆ ಈಗ ತುಂಬಾ ಚಿಂತೆ ಆಗ್ತದೆ. ಅವರ ಸೇವಕರಾದ ಶ್ರುತಕೀರ್ತಿಯು ಕೂಡ ಕೋಣೆಯ ಒಳಗೆ ಹೋಗಿ ನೋಡಿದಾಗ ಅವರು ನೋವಿನಿಂದ ಹೊರಲಾಡ್ತಿದ್ರಂತೆ. ಆಗ ಅವರು ಕೇಳ್ತಾರೆ, ಶೀಲ ಪ್ರಭುಪಾದ್ರೆ ಏನಾಯ್ತು ಅಂತ. ಪ್ರಭುಪಾದ್ರು ಉತ್ತರಿಸಿದ್ರು, ಹೊಟ್ಟೆ ನೋವು, ಆ ಕೊಬ್ಬರಿಯ ಕಚೋರಿ ಅದು ಸರಿಯಾಗಿ ಬೆಂದಿರ್ಲಿಲ್ಲ, ನೋವು ರಾತ್ರಿ ಎಲ್ಲ ಮುಂದುವರಿತದೆ. ಭಕ್ತರು ನಿರಂತರವಾಗಿ ಅವರ ದೇಹವನ್ನು, ಮುಖ್ಯವಾಗಿ ಹೊಟ್ಟೆಯನ್ನು ನೀವುತ್ತಿದ್ರು. ಮತ್ತೆ ಪ್ರತಿ ಉಸಿರಿಗೂ ಅವರು ನರಳಾಗ್ತಿದ್ರಂತೆ. ಪಿಶಿಮಾ ಅಲ್ಲೇ ಬಳಿಯಲ್ಲಿ ನಿಂತಿದ್ಲು. ಪ್ರಭುಪಾದರನ್ನು ಅಸ್ವಸ್ಥತೆಯ ವೇಳೆಯಲ್ಲಿ ಆಕೆ ಅವರಿಗಾಗಿ ಏನಾದ್ರೂ ಅಡಿಗೆ ಮಾಡಿ ತರಬಹುದೆಂದು ಶಿಷ್ಯರು ಅವರಿಗೆಲ್ಲ ಹೆದರಿಕೆ ಆಗ್ತದೆ, ಇವಳು ಪುನಃ ಏನಾದ್ರೂ ಅಡಿಗೆ ಮಾಡಿ ತರ್ತಾಳೆ ಅಂತೇಳಿ ನರಸಿಂಹದೇವರ ಪಟ್ಟವನ್ನು ಆ ಪೀಠದ ಮೇಲಿಂದ ತಂದು ತಮ್ಮ ಹಾಸಿಗೆಯ ಪಕ್ಕದಲ್ಲಿ ಇಡಬೇಕು ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಪ್ರಭುಪಾದರು ಮರಣ ಹೊಂದಲಿದ್ದಾರೇನೋ ಎಂದು ಕೆಲವು ಶಿಷ್ಯರು ಹೆದರ್ತಾರೆ. ಅಸ್ವಸ್ಥತೆಯ ಮರುದಿನವೂ ಮುಂದುವರಿದಾಗ ಅಲ್ಲಿ ಭಕ್ತರು ಸ್ಥಳೀಯ ಕವಿರಾಜ ಅವರು ಆಯುರ್ವೇದ ವೈದ್ಯರನ್ನು ಕರೆದು ತರ್ತಾರೆ. ಮುದುಕನಾದ ಕವಿರಾಜನು ಬಂದು ಪ್ರಭುಪಾದರ ಅನಾರೋಗ್ಯವನ್ನು ನೋಡಿ ಅದು ರಕ್ತಭೇದಿ ಅಂತೇಳಿ ನಿರ್ಣಯ ಮಾಡ್ತಾರೆ. ಆತನು ಔಷಧವನ್ನೇನೋ ಕೊಡ್ತಾನೆ, ಆದ್ರೆ ಅದು ಏನು ಪರಿಣಾಮ ಬೀರ್ಲಿಲ್ಲ. ಆ ಬಳಿಕ ಪ್ರಭುಪಾದರು
ಭವಾನಂದರನ್ನು ತಮ್ಮ ಕೋಣೆಗೆ ಕರೀತಾರೆ. ತಮಗೆ ಕರಿದ ಪೂರಿಗಳು ಮತ್ತೆ ಕೊಂಚ ಪಾಟಾಲ ಅಂದ್ರೆ ಚಿಕ್ಕ ಕುಂಬಳಕಾಯಿ ಅದು ಉಪ್ಪು ಸಿದ್ಧ ಮಾಡಿಕೊಡು ಅಂತ ಹೇಳ್ತಾರೆ. ಭವಾನಂದ ಅದಕ್ಕೆ ಒಪ್ಪುವುದಿಲ್ಲ. ಅಂತಹ ಕರಿದ ತಿನಿಸುಗಳನ್ನು ನೀವು ಈ ಸಮಯದಲ್ಲಿ ಅನಾರೋಗ್ಯದ ವೇಳೆ ತಿಂದ್ರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದ್ರೆ ತಮ್ಮ ಬಾಲ್ಯದ ಕಾಲದಲ್ಲಿ ತಮ್ಮ ತಾಯಿ ರಕ್ತಭೇದಿಗೆ ತನ್ಗೆ ಇದನ್ನೇ ಔಷಧವನ್ನಾಗಿ ಕೊಡ್ತಿದ್ರು ಅಂತ ಹೇಳಿ ಪ್ರಭುಪಾದ್ರೆ ಹೇಳ್ತಾರೆ. ಆನಂತರ ಅವರು ತಮ್ಮ ಸೋದರಿಯನ್ನು ಕರೆದು ಹೇಳ್ತಾರೆ ಬಂಗಾಳಿಯಲ್ಲಿ, ಆಕೆಗೆ ಪೂರಿ ಮತ್ತೆ ಪಟಾಲ ತಯಾರಿಸ್ಲಿಕ್ಕೆ ಹೇಳ್ತಾರೆ. ಆಹಾರ ತೆಗೆದುಕೊಂಡ ಕೆಲವು ಗಂಟೆಗಳ ನಂತರ ಭವಾನಂದರು ಮತ್ತೆ ಕರೀತಾರೆ. ಅವರ ಆರೋಗ್ಯ ಉತ್ತಮಗೊಂಡಿತ್ತು, ನೋಡಿದೀಯಾ ನನ್ನ ತಾಯಿ ಮಾಡಿದ್ದು ಸರಿಯಾಗಿಯೇ ಇತ್ತು ಅಂತೇಳಿ ಅವರ ಹೇಳ್ತಾರೆ. ಶ್ಯಾಮಸುಂದರನಿಗೆ ಒಂದು ಸುದೀರ್ಘ ತಂತಿ ಸಂಚಾರ ಬರ್ತದೆ, ಟೆಲಿಗ್ರಾಮ್ ಬರ್ತದೆ. ಅವಾಗೆಲ್ಲ ಮೊದಲೆಲ್ಲ ಟೆಲಿಗ್ರಾಮ್ಗಳು ಜಾಸ್ತಿ. ಲಂಡನ್ ನಲ್ಲಿ ಪ್ರಭುಪಾದರಿಗಾಗಿ ಕಾಯ್ತಿದ್ದ ಆ ಪ್ರಚಾರದ ಅವಕಾಶಗಳನ್ನು ಅವರನ್ನು ವೈಭವೀಕರಿಸಿದ. ಈಗ ಹೇಳ್ತಾ ಇದ್ದಾನೆ ಏನೆಲ್ಲ ಪ್ರಚಾರದ ಅವಕಾಶಗಳು ಇದೆ ಅಂತೇಳಿ. ಲಂಡನ್ನ ವಿಮಾನ ನಿಲ್ದಾಣದಲ್ಲಿ ನಿಮ್ಮನ್ನು ಎದುರುಗೊಂಡು ಅತ್ಯಂತ ವೈಭವದಿಂದ ನಡೆಯಲಿರುವ ಮುಖ್ಯ ಘಟನೆಯಾದ ರಥಯಾತ್ರೆಯ ಜಾಗಕ್ಕೆ ನಿಮ್ಮನ್ನು ಹೆಲಿಕಾಪ್ಟರ್ ನಲ್ಲಿ ಕರೆದೊಯ್ಯಲಾಗ್ತದೆ. ಮೆರವಣಿಗೆಯು ಪಿಕಾಡಿನ ಬೀದಿಯಲ್ಲಿ ಮೊದಲುಗೊಂಡು ಟ್ರಫಾಲ್ಗರ್ ಆ ಚೌಕದ ಭಾರಿ ಚಪ್ಪರದಲ್ಲಿ ತನ್ನ ಶಿಖರವನ್ನು ಮುಟ್ಟುತ್ತದೆ. ಕೆಲವು ಅತ್ಯಂತ ಮುಖ್ಯ ವ್ಯಕ್ತಿಗಳನ್ನು ಒಳಗೊಂಡಂತೆ ಲಕ್ಷಾಂತರ ಮಂದಿ ಇಂಗ್ಲೆಂಡ್ನವರು ತಮ್ಮನ್ನು ಕಾಣಲು ಕಾತರರಾಗಿರ್ತಾರೆ. ರಾಣಿಯ ಹಿರಿಯ ಮಗನಾದ ರಾಜಕುಮಾರ ಚಾರ್ಲ್ಸ್ಗೆ ತಾವು ಕೃಷ್ಣ ಪ್ರಜ್ಞೆಯ ಬಗ್ಗೆ ತಿಳಿಸಿಕೊಡಲು ಏರ್ಪಾಡುಗಳನ್ನೆಲ್ಲ ಮಾಡಲಾಗ್ತದೆ ಅಂತ ಹೇಳಿ ತಿಳಿಸ್ತಾರೆ. ಕೆಲವು ಆಶ್ವಾಸನೆಗಳನ್ನು ಉತ್ಪ್ರೇಕ್ಷಿತವೆಂದು ಪ್ರಭುಪಾದರಿಗೆ ಅದು ಗೊತ್ತಿತ್ತು. ಆದ್ರೆ ಇಂಗ್ಲೆಂಡಿನಲ್ಲಿ ಮತ್ತೆ ಪ್ರಚಾರ ಮಾಡುವ ಆಸೆ ಪುನಃ ಅವರಿಗೆ ಜಾಸ್ತಿ ಆಗ್ತದೆ, ಪ್ರಬಲ ಆಗ್ತದೆ. ಲಂಡನ್ನಿಗೆ 45 ನಿಮಿಷಗಳ ಪ್ರಯಾಣದ ದೂರದಲ್ಲಿದ್ದ ಒಂದು ದೊಡ್ಡ ಎಸ್ಟೇಟ್ ಅನ್ನು ಜಾರ್ಜ್ ಹ್ಯಾರಿಸನ್ ಭಕ್ತರಿಗೆ ನೀಡಿದ್ದಾನೆ. ತಾವು ಅಲ್ಲಿಗೆ ಹೋಗಿ ಜನ್ಮಾಷ್ಟಮಿಯ ದಿನ ಅಲ್ಲಿ ರಾಧಾ ಮತ್ತು ಕೃಷ್ಣರ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸುವುದಾಗಿ ಪ್ರಭುಪಾದರು ಹೇಳಿದ್ರು. ಆದ್ರೆ ಈಗಲೂ ಜನ್ಮಾಷ್ಟಮಿಗೆ 1 ತಿಂಗಳು ಮೊದಲು ಅವರು ಶ್ಯಾಮಸುಂದರನ ಆಹ್ವಾನದಿಂದ ಗಾಢವಾಗಿ ಪ್ರಭಾವಿತರಾಗಿದ್ರು. ರಕ್ತ ಭೇದಿಯಿಂದ ತುಂಬಾ ನಿತ್ರಾಣರಾಗಿದ್ರು. ಆದ್ರೂ ಸಹ ಅವರು ಕೂಡ್ಲೇ ಲಂಡನ್ಗೆ ಹೋಗುವ ಬಗ್ಗೆ ಯೋಚಿಸ್ತಿದ್ರು. ಕಲ್ಕತ್ತಾದಲ್ಲಿ ತಮ್ಮೊಂದಿಗೆ ಇದ್ದ GBC ಕಾರ್ಯದರ್ಶಿಗಳನ್ನು ಮತ್ತು ಸನ್ಯಾಸಿಗಳನ್ನು ತಮ್ಮ ಕೊಠಡಿಗೆ ಪ್ರಭುಪಾದರು ಕರೆಸಿಕೊಳ್ತಾರೆ. ಪ್ರಭುಪಾದರು ಹಾಸಿಗೆಯ ಮೇಲೆ ಕುಳಿತಿದ್ರು. ಉಳಿದವರು ನೆಲದ ಮೇಲೆ ಪ್ರಭುಪಾದರು ಅವರ ಸಲಹೆಯನ್ನು ಕೇಳ್ತಾರೆ. ನಿಮ್ಮದೇನು ಸಲಹೆ ಅಂತ ಹೇಳಿ. ಪ್ರಭುಪಾದರು ವಿಶ್ರಾಂತಿಗಾಗಿ ಮತ್ತು ಚೇತರಿಕೆಗಾಗಿ ಲಾಸ್ ಏಂಜಲೀಸ್ ಮತ್ತು ಹವಾಯಿಯನಂತ ಹೆಚ್ಚು ಆರೋಗ್ಯಕರ ಅವಗುಣವಿರುವ ಜಾಗಕ್ಕೆ ಹೋಗಬೇಕೆಂತ ಎಲ್ಲರೂ ತೀರ್ಮಾನ ಮಾಡ್ತಾರೆ. ಹವಾಯಿ ಅತ್ಯುತ್ತಮ, ಏಕೆಂದ್ರೆ ಅಲ್ಲಿ ಹವಾಗುಣ ಪ್ರಶಸ್ತವಾಗಿರ್ತದೆ. ಜೊತೆಗೆ ಪ್ರಭುಪಾದರಿಗೆ ಅಡಚಣೆಗಳು ಅಷ್ಟೊಂದು ಆಗುವುದಿಲ್ಲ, ಅಲ್ಲಿ ಅಷ್ಟಾಗಿರುವುದಿಲ್ಲ. ಆದ್ದರಿಂದ ಪ್ರಭುಪಾದರು ಅಲ್ಲಿಗೆ ಹೋಗುದು ಉತ್ತಮ ಅಂತ ಹೇಳಿ ಹೇಳ್ತಾರೆ. ಅತ್ಯಂತ ಸೂಕ್ತ ಅದು ಅಂತ ಹೇಳಿ ಎಲ್ಲರೂ ನಿರ್ಧರಿಸ್ತಾರೆ. ಆಗ ಪ್ರಭುಪಾದರು ಅರ್ಧ ಮನಸ್ಸಿನಿಂದ ಅವರು ಹೋಗ್ತಾರೆ. ಹಠಾತ್ತನೆ ಅವರಿಗೆ ನೆಟ್ಟಗೆ ಕುಳಿತುಕೊಳ್ತಾರೆ. ಪಶ್ಚಿಮ ದೇಶಕ್ಕೆ ಹೋಗುವುದಾಗಿಯೂ ಆದರೆ ಹವಾಯಿಗಲ್ಲ, ಲಂಡನ್ನಿಗೆಂದು ಚೇತರಿಕೆಗಾಗಿ ಅಲ್ಲ, ಪ್ರಚಾರಕ್ಕೆ ಅಂತ ಹೇಳಿ ಘೋಷಿಸ್ತಾರೆ. ಅವರೆಂದ್ರು ಚೆನ್ನಾಗಿ ಕಾದಿರುವಾಗ್ಲೇ ಕಬ್ಬಿಣವನ್ನು ಬಡಿಬೇಕು, ಅದು ಇಂಗ್ಲಿಷ್ ನಾಣ್ಣುಡಿ ಅಲ್ಲವೇ? ಹಾಗೆ ಬಡಿದ್ರೆ ಕಬ್ಬಿಣವನ್ನು ಬೇಕಾದ ಆಕಾರಕ್ಕೆ ಬಗ್ಗಿಸಬಹುದು. ಪಶ್ಚಿಮ ದೇಶಗಳಲ್ಲಿ ಜನರು ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದಾರೆ. ಆದ್ರಿಂದ ನಾವು ಅವರಿಗೆ ಈ ಆಧ್ಯಾತ್ಮಿಕ ಜ್ಞಾನೋದಯವನ್ನು ನೀಡ್ಬೇಕು ಅಂತ ಹೇಳ್ತಾರೆ. ಪ್ರಭುಪಾದರು ತಮ್ಮ ಶಕ್ತಿಶಾಲಿ ಮಾತುಗಳಿಂದ ತಮ್ಮ ಶಿಷ್ಯರಿಗೆ ಕೂಡಲೇ ಮನವರಿಕೆ ಮಾಡಿಕೊಡ್ತಾರೆ. ಅವರು ಮಾತನ್ನು ಮುಂದುವರಿಸ್ತಾ ಹೋಗ್ತಾರೆ. ಪಶ್ಚಿಮ ದೇಶಗಳಲ್ಲಿ 2 ದಾರಿ ತಪ್ಪಿಸುವ ಸಿದ್ಧಾಂತಗಳಿವೆ. ಒಂದು ಜಡದಿಂದ ಜೀವ ಹುಟ್ಟುತ್ತದೆ ಎಂಬುದು, ಇನ್ನೊಂದು ಸಾವಿನ ಬಳಿಕ ಜೀವನ ಇಲ್ಲ. ಆದ್ರಿಂದ ಈ ಜೀವನವನ್ನು ಸುಮ್ಮನೆ ನಾವು ಭೋಗಿಸ್ಬೇಕು ಎಂಬುದು ಎಲ್ಲವೂ ಜಡವೆಂದು ಅವರು ಹೇಳ್ತಾರೆ. ಆದ್ರಿಂದ ಈ ಕೃಷ್ಣ ಪ್ರಜ್ಞಾ ಆಂದೋಲನವು ಹರಡಿದಂತೆ ಸಮುದಾಯವಾದಿಗಳ ಸೊಲ್ಲು ಅಡಗ್ತದೆ, ಅಂದ್ರೆ ಸೊಪ್ಪು ಏನು ಹೇಳ್ತೀವಿ ಅದು ಅಡಗಿ ಹೋಗ್ತದೆ. ಜನರು ತಾವು ಐಕ್ಯತೆಗಾಗಿ ಪ್ರಯತ್ನಿಸ್ತಿದ್ದೇವೆ ಎನ್ನುತ್ತಾರೆ. ಆದ್ರೆ ಆ ದಾರಿಯಲ್ಲಿ ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಯುವಷ್ಟು ಬುದ್ಧಿ ಅವರಿಗೆ ಇಲ್ಲ. ಅದು ಸಾಧ್ಯವಿಲ್ಲ ಅಂತ ಹೇಳಿ ತಿಳಿಯುವಷ್ಟು ಬುದ್ಧಿ ಅವರಿಗೆಲ್ಲ ಇಲ್ಲ. ಅವರು ಜಟಿಲವಾದ ದೊಡ್ಡ ಲೀಗ್ ಆಫ್ ನೇಷನ್ಸ್ ಮತ್ತೆ ಈಗ ಯುನೈಟೆಡ್ ನೇಷನ್ಸ್ ಅನ್ನು ಸ್ಥಾಪಿಸಿದ್ದಾರೆ.
ಆದ್ರೆ ಅವೆಲ್ಲವೂ ಸೋಲ್ತದೆ. ಆದ್ರೆ ಈ ಸರಳ ವಿಧಾನವಾದ ರಥಯಾತ್ರೆಯು ಪ್ರಪಂಚದಲ್ಲೆಲ್ಲ ಹರಡ್ತದೆ. ಜಗನ್ನಾಥ ಎಂದರೆ ಬ್ರಹ್ಮಾಂಡದ ಒಡೆಯ ಎಂದು ಅರ್ಥ. ಆದ್ದರಿಂದ ಇಸ್ಕಾನ್ನ ಮೂಲಕ ಈಗ ಜಗನ್ನಾಥನು ಅಂತಾರಾಷ್ಟ್ರೀಯ ದೇವರಾಗಿದ್ದಾನೆ. ಆದ್ದರಿಂದ ನಾನು ಪಶ್ಚಿಮ ದೇಶಕ್ಕೆ ಹೋಗಿ ಅವರಿಗೆ ಈ ವಿಷಯವನ್ನು ತಿಳಿಸಲು ಬಯಸುತ್ತೇನೆ ಅಂತ ಹೇಳಿ ಹೇಳ್ತಾರೆ. ತಮಗಾಗಿ ಅಲ್ಲಿ ಕಾಯ್ತಿದ್ದ ಪ್ರಚಾರ ಕಾರ್ಯಕ್ಕಾಗಿ ಕೂಡಲೇ ಲಂಡನ್ನಿಗೆ ವಿಮಾನದಲ್ಲಿ ಹೊರಡಲು ಪ್ರಭುಪಾದರು ದೈಹಿಕವಾಗಿ ಅಸಮರ್ಥರು ಆಗಿದ್ರು ಕೂಡ, ಆ ಅಸಮರ್ಥರಾಗಿ ಕಾಣ್ತಿದ್ರು ಕೂಡ ಇದು ಸಹ ಕೃಷ್ಣನ ಒಂದು ಪವಾಡವೇ ಅಂತ ತಿಳಿತಾರೆ. ಅವರ ಶಿಷ್ಯರು ಪ್ರಭುಪಾದರ ಇಚ್ಛೆಗೆ ತಲೆ ಬಾಗ್ತಾರೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದಕ್ಕೆ ಜೈ. ಇಲ್ಲಿ ಸೇರಿರುವ ಎಲ್ಲಾ ಭಕ್ತ ವೃಂದಗಳಿಗೂ ಜೈ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಸರಿ, ಅಟೆಂಡೆನ್ಸ್ ಲಿಂಕ್ ಹಾಕಿದೆ, ಹಾಕದವರು ಪುನಃ ಹಾಕಿ. ಮಾತಾಜಿ ಏನ್ ಮಾತಾಜಿ? ಲಿಂಕ್ ಇದು ಅಟೆಂಡೆನ್ಸ್ ಹಾಕಿದ್ದೆ ನೋಡಿ, ಪುನಃ ಒಂದ್ ನಿಮಿಷ. ಬಂದಿಲ್ಲ? ಬಂತು ಮಾತಾಜಿ. ಇದ್ಯಾರು? ರಾಣಾ ಮಾತಾಜಿ ಯಾರು? ಇದು ಸತ್ತು ಧನ್ಯವಾದಗಳು ಆಯ್ತು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಇನ್ನೊಂದು ನಿಮಿಷ. ಇವರ ರತ್ನ ಮಾತಾಜಿಯಾ? ಅದು ರಾಣಾ ಮಾತಾಜಿ ಅಂತ ಬರ್ದದು. ಹರೇ ಕೃಷ್ಣ. ಎಂಡ್ ಮಾಡ್ಲಾ? ಆಯ್ತು ಮಾತಾಜಿ. ಸರಿ ಮಾತಾಜಿ.